I kindly request today's chief guest, Honor Dr. Gopalakrishna Shetty, Dean of Chandra PU College, Mangalore, to call upon the stage. I request our President, Mr. K.R. Shetty, and Secretary, Ma'am Soumya Shetty, and Headmistress, Mrs. Naim Hamid, and our SPL, Mohammad Azim, and the President of Interact Club, Selina, to call upon the stage. Thank you. The greatest and best talent that God gives to any man or woman in the world is the talent of prayer. Prayer can help us have the strength and power to be righteous. Now our program starts with prayer by Tanvi and group. ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ ಆದಿಪೂಜಿತ ನೀನು ವೇದವಂದಿತ ನೀನು ಆದಿಪೂಜಿತ ನೀನು ವೇದವಂದಿತ ನೀನು ಮೋದಕ ಪ್ರಿಯ ನೀನು ಗಜಾನನ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಗಿರಿಜಾಸುತನಿಗೆ ಗರಿಕೆಯ ಸಲ್ಲಿಸುವೆ ಪರಿಹರಿಸು ಪಾಪ ಗಣಾಧಿಪ ರಕ್ತವರ್ಣನು ನೀನು ಲಂಬೋದರ ನೀನು ರಕ್ತವರ್ಣನು ನೀನು ಲಂಬೋದರ ನೀನು ರಕ್ಷಿಸಿ ಕಾಪಾಡು ಗಣನಾಯಕ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು. Thank you, children. Now I kindly request Ramesh sir to welcome the guests. Good evening all. Vidyaratna English Medium School, Deradakatte annual day stage program of this today. President of this function, Rotarian Professor Dr. H. Ravishankar Rao, formerly Professor of English, Mangalore University. On behalf of our school, I would like to welcome our today's President of this function. Welcome you, sir. And the same time, today's chief guest, Professor Gopalakrishna Shetty, Dean of Kendra PU College, Bangalore. On behalf of all of you, I would like to welcome you, sir. Welcome you. Our Honorable President of the school, Mr. K. Ravindra Shetty. On behalf of all of you, I would like to welcome you, sir. Welcome. And at the same time, I would like to welcome our respected Secretary Ma'am, Mrs. Soumya Shetty. Welcome you, ma'am. Our respected Headmistress of our school, Mrs. Naim Hamid. Welcome you, ma'am. At the same time, our school pupil leader, Mohammad Azim. Welcome you, all. And Selina, President of Ratna Interact Club,
welcome you and welcome you all the gathering here. Thank you, one and all. Thank you, Ramesh sir. Now, the introductory speech by our President K. Ravindra Shetty. ನಾನು ನಂಬುವಂತಹ ಎಲ್ಲ ದೇವರನ್ನ ಮನಸ್ಸು ಸ್ಮರಿಸುತ್ತಾ ನನ್ನೆಲ್ಲ ಗುರುಗಿರಿಯರಿಗೆ ವಂದಿಸುತ್ತಾ ನನ್ನ ತಂದೆ ತಾಯಿಯವರ ಆಶೀರ್ವಾದವನ್ನು ಬೇಡುತ್ತಾ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ತೇರಳಕಟ್ಟೆ ಇವತ್ತು ನಿನ್ನೆ ಮೊನ್ನೆ ಎಲ್ಲ ಭಾಳ ಸಂಭ್ರಮ ನಮಗೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಪ್ರತಿ ವರ್ಷ ನಡೆಯತಕ್ಕಂತಹ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ರತ್ನೋತ್ಸವ ಮೊನ್ನೆ ಆಗಿದ್ದರೆ ನಿನ್ನೆ ನಮ್ಮ LKGಯಿಂದ 5ನೇ ತರಗತಿಯ ವಿದ್ಯಾರ್ಥಿಗಳ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಅಥವಾ ವಾರ್ಷಿಕೋತ್ಸವ ಈ ವೇದಿಕೆಯಲ್ಲಿ ನಡೆದಿದೆ. ಇವತ್ತು ನಮ್ಮ 6ರಿಂದ 10ನೇ ತರಗತಿಯವರೆಗೆ ಮಕ್ಕಳ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಇವತ್ತು ಈ ಸಮಾರಂಭದಲ್ಲಿ ಈ ವೇದಿಕೆಯ ಗಣ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಇಂಗ್ಲೀಷ್ ಪ್ರೊಫೆಸರ್ ಆಗಿರ್ತಕ್ಕಂತಹ ಇವಾಗ ರಿಟೈರ್ಮೆಂಟ್ ಆಗಿರ್ತಕ್ಕಂಥ ನಮ್ಮ ರೊಟೇರಿಯನ್ ಪ್ರೊಫೆಸರ್ ಡಾಕ್ಟರ್ H. ರವಿಶಂಕರ್ ಅವರವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅದೇ ರೀತಿ ನಮ್ಮ ಮಂಗಳೂರಿನ ಖ್ಯಾತ ಶಿಕ್ಷಣ ಸಂಸ್ಥೆಯಾಗಿರ್ತಕ್ಕಂತಹ ಕೆನರಾ PU ಕಾಲೇಜಿನ ಡೀನ್ ಆಗಿರ್ತಕ್ಕಂಥ ಪ್ರೊಫೆಸರ್ ಗೋಪಾಲ್ ಕೃಷ್ಣ ಶೆಟ್ಟಿ ಅವರು ಮುಖ್ಯ ಅತಿಥಿಗಳಾಗಿದ್ದಾರೆ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯವರಿದ್ದಾರೆ, ನಮ್ಮ ಮುಖ್ಯೋಪಾಧ್ಯಾಯನಿದ್ದಾರೆ, ನಮ್ಮ ಶಾಲೆಯ ಸ್ಕೂಲ್ ಪೀಪಲ್ ಲೀಡರ್ SPL ನಮ್ಮ ಜೊತೆ ಇದ್ದಾರೆ, ನಮ್ಮ ರೋಟರಿ ಕ್ಲಬ್ ದೇರ್ಲಕಟ್ಟೆಯ ಸ್ಪಾನ್ಸರ್ನ ರತ್ನ ಇಂಟರಾಕ್ಟ್ ಕ್ಲಬ್ಬಿನ ಅಧ್ಯಕ್ಷೆ ಸಲೀನಾರವರು ವೇದಿಕೆಯಲ್ಲಿದ್ದಾರೆ. ಎಲ್ಲರನ್ನೂ ಕೂಡ ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂತಹ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ಹೆತ್ತವರೇ, ಪೋಷಕರೇ, ಈ ಭಾಗದ ಎಲ್ಲ ಸಜ್ಜನ ಬಂಧುಗಳೇ, ಬಹಳ ಮುಖ್ಯವಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮಾಧ್ಯಮದ ಮಿತ್ರರೇ, 1998ರಲ್ಲಿ ನಾವು ದೇರಳಕಟ್ಟೆಯಲ್ಲಿ ನಮ್ಮ ಡಾಕ್ಟರ್ ಬಾಲಕೃಷ್ಣ ಮುದ್ಯಾರವರ ಕಟ್ಟಡದಲ್ಲಿ ಈ ಒಂದು ವಿದ್ಯಾಸಂಸ್ಥೆಯನ್ನು ನನ್ನ ತಾಯಿಯ ಹೆಸರಿನಲ್ಲಿ ಪ್ರಾರಂಭ ಮಾಡಿ ಇದೀಗ 2023ನೆಯ ಈ ಇಸವಿನಲ್ಲಿ ನಮ್ಮ ವಾರ್ಷಿಕೋತ್ಸವದ ಸಡಗರ ಸಂಭ್ರಮದಲ್ಲಿ ನಾವಿದ್ದೇವೆ. 2011ರಲ್ಲಿ ನಾವು ರತ್ನೋತ್ಸವವನ್ನು ಪ್ರಾರಂಭ ಮಾಡಿದ್ವಿ. ವಾರ್ಷಿಕೋತ್ಸವವನ್ನು ಪ್ರಾರಂಭ ಮಾಡಿ 2011ನೇ ಇಸವಿ 2010ನೇ ಇಸವಿಗೆ ನಮ್ಮ ಶಾಲೆ ದಶಮಾನೋತ್ಸವದ ಸಂದರ್ಭದಲ್ಲಿ ನನಗೆ ಕಂಡದ್ದು ಏನು ಅಂತ ಹೇಳಿದರೆ, ಕೇವಲ ಮಕ್ಕಳಿಗೆ ಪುಸ್ತಕದಲ್ಲಿ ಇರತಕ್ಕಂತಹ ವಿಚಾರಗಳನ್ನು ಅಥವಾ ಇನ್ನಿತರ ಪಠ್ಯೇತರ ಚಟುವಟಿಕೆಗಳನ್ನು ಬೋಧನೆ ಮಾಡಿದರೆ ಸಾಲದು, ಸ್ವಲ್ಪ ಸಾಹಿತ್ಯದ ಕಡೆಗೆ ಅಥವಾ ಇನ್ನಷ್ಟು ಸ್ವಲ್ಪ ಅವರಿಗೆ ಸ್ವಲ್ಪ ಜ್ಞಾನ ಹೆಚ್ಚಾಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಆ ಒಂದು ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನವನ್ನು ನಾವು ಮಾಡಿದ್ವಿ. ಹಾಗೆ 2023ರ ಸಮ್ಮೇಳನವು ಕೂಡ ನಿನ್ನೆ ಅಲ್ಲ ಮೊನ್ನೆ ಈ ವೇದಿಕೆಯಲ್ಲಿ ನಡೆದಿದೆ. ಬಹಳ ಮುಖ್ಯವಾಗಿ ನಾನು ನನ್ನ ವಿದ್ಯಾಸಂಸ್ಥೆಯ ನಮ್ಮ ವಿದ್ಯಾರ್ಥಿಗಳ ಹೆತ್ತವರು ಮತ್ತು ಪೋಷಕರು ಅವರನ್ನು ನಾನು ಬಹಳ ಪ್ರೀತಿಯಿಂದ ನಾನು ಯಾವತ್ತೂ ಕೂಡ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕೆಂತ ಹೇಳಿದ್ರೆ ಈ ವಿದ್ಯಾರತ್ನ ವಿದ್ಯಾಸಂಸ್ಥೆ 1998ರಲ್ಲಿ ಎಲ್ಲಿ ಪ್ರಾರಂಭ ಆಯಿತು, ಈಗ ಎಲ್ಲಿ ನಡೆಯುತ್ತಾ ಇದೆ ಎಂಬುವಂಥದ್ದನ್ನು ಈ ಭಾಗದ ಎಲ್ಲ ಜನರು ಕೂಡ ನೋಡ್ತಾ ಇದ್ದಾರೆ. ಒಂದು ಚಿಕ್ಕದಾದ ಸಂಸ್ಥೆಯಲ್ಲಿ ಯಾವ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳ ಏನು ಅವರ ವ್ಯಕ್ತಿತ್ವ ವಿಕಸನ ಆಗತಕ್ಕಂಥ ವಿಚಾರಗಳಲ್ಲಿ ಯಾವೆಲ್ಲ ಅಂಶಗಳನ್ನು ನೀಡಬಹುದು ಅವೆಲ್ಲದನ್ನು ಕೂಡ ನಮ್ಮ ವಿದ್ಯಾಸಂಸ್ಥೆ ನೀಡ್ತಾ ಇದೆ. ನಾನು ಯಾವತ್ತೂ ಹೇಳಲಿಕ್ಕಿದೆ, ಯಾವುದೇ ಒಂದು ವಿದ್ಯಾಸಂಸ್ಥೆ ವ್ಯಾಪಾರೀಕರಣ ಆಗಬಾರ್ದು, ಅದೊಂದು ಬಿಸ್ನೆಸ್ ಥರ ಆಗಬಾರ್ದು. ಯಾಕೆಂತ ಹೇಳಿದರೆ ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಆಂಗ್ಲ ಮಾಧ್ಯಮ ಶಾಲೆಗಳ ಸುಮಾರು 708 ಶಾಲೆಗಳ ಒಂದು ಒಕ್ಕೂಟ ಅಂತ ಇದೆ, DKN ಉಡುಪಿ ಡಿಸ್ಟ್ರಿಕ್ಟ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ ಅಸೋಸಿಯೇಷನ್ ಅಂತ. ಅದರ ಪ್ರೆಸಿಡೆಂಟ್ ಆಗಿ ನಾನು ಈ ವರ್ಷ ಈ ಒಂದು ಸಂದರ್ಭದ ಆಗಿರೋದ್ರಿಂದ ನಾನು ಹೇಳುವಂಥದ್ದು ಮುಂದೆ ಕೂಡ ನಾನು ಹೇಳ್ತಾ ಇದ್ದೆ. ಅಲ್ಲಿ ಬಹಳ ಮುಖ್ಯವಾಗಿ ಈಗಿನ ವಿದ್ಯಾರ್ಥಿಗಳಿಗೆ ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಾನು ಕಂಡುಕೊಂಡಂತೆ
ಆ ವಿದ್ಯಾರ್ಥಿಗಳಲ್ಲಿ, ಆ ಮಕ್ಕಳಲ್ಲಿ ನಾವು ಯಾವ ರೀತಿ ನಮ್ಮ ತಂದೆ ತಾಯಿಯವರಿಗೆ ಗೌರವವನ್ನು ಕೊಡಬೇಕು, ನಾವು ಯಾವ ರೀತಿ ನಮ್ಮ ಗುರು ಹಿರಿಯರನ್ನು ಗೌರವಿಸಬೇಕು, ನಾವು ಯಾವ ರೀತಿ ನಮ್ಮ ಶಾಲಾ ಶಿಕ್ಷಕರನ್ನು ಗೌರವಿಸಬೇಕು, ಯಾವ ರೀತಿ ನಮ್ಮ ಇತರ ಸಹಪಾಠಿಗಳೊಂದಿಗೆ ವ್ಯವಹಾರದಲ್ಲಿರಬೇಕು, ಸಮಾಜದಲ್ಲಿ ನಾವು ಯಾವ ರೀತಿ ಸಮಾಜದ ಬಂಧುಗಳ ಜೊತೆ ಬೆರೆಯಬೇಕು, ಇದೆಲ್ಲವನ್ನು ಕೂಡ ನಾವು ತಿಳ್ಕೊಂಡಾಗ ಒಂದು ಸುಂದರವಾದ, ಒಂದು ಆರೋಗ್ಯಪೂರ್ಣವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ಯಾವುದೇ ರೀತಿಯಾದ ಕಾರ್ಯಕ್ರಮ ಮಾಡುವುದಿದ್ರೂ ಕೂಡ ಇವತ್ತು ಮೇಲ್ಗಡೆ ಹಾಲಲ್ಲಿ ರವೀಂದ್ರ ಕಲಾವೇದಿಕೆ ಅಂತ ನಾವು ಮಾಡಿದ್ದೇವೆ. ಅದರಲ್ಲೂ ಕೂಡ ಅಷ್ಟೇ ಬೇರೆ ಬೇರೆ ಕಾರ್ಯಕ್ರಮಗಳು, ಅದು ತುಳು ಅಖಿಲ ಭಾರತ ತುಳು ಒಕ್ಕೂಟದ್ದಾಗಿರ್ಬೋದು, ಅದು ಬ್ಯಾರಿ ಅಕಾಡೆಮಿಯ ಕಾರ್ಯಕ್ರಮ ಆಗಿರ್ಬೋದು, ಕೊಂಕಣಿ ಅಕಾಡೆಮಿಯ ಕಾರ್ಯಕ್ರಮ ಆಗಿರ್ಬೋದು, ನಮ್ಮದೇ ಆದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಮ್ಮೇಳನ ಆಗಿರ್ಬೋದು, ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳು ಯಾವತ್ತೂ ಕೂಡ ಧರ್ಮಸ್ಥಳದ ಸ್ವಸಹಾಯ ಸಂಘಗಳ ಆ ಒಕ್ಕೂಟದ ಪದಾಧಿಕಾರಿಗಳ ಕಾರ್ಯಕ್ರಮ ಆಗ್ಬೋದು, ಎಲ್ಲವೂ ಕೂಡ ಅಲ್ಲಿ ನಡೀತಿದೆ. ಎಲ್ಲವಕ್ಕೂ ಕೂಡ ನಾನು ಉಚಿತವಾಗಿ ಅದನ್ನು ಕೊಡ್ತಾ ಇದ್ದೀನಿ. ಯಾವುದೇ ರೀತಿಯಾದ, ನಾನು ಹೇಳಿದ್ದೇನೆ, ಯಾವುದೇ ಕಾರ್ಯಕ್ರಮ ಸಮಾಜಮುಖಿಯಾಗಿ ಯಾರು ಯಾವುದೇ ಕಾರ್ಯಕ್ರಮ ಮಾಡುವುದಿತ್ತು ಕೂಡ ವಿದ್ಯಾರತ್ನ ವಿದ್ಯಾಸಂಸ್ಥೆ ತೆರೆದಿದೆ. ಯಾರು ಯಾವುದು ಕಾರ್ಯಕ್ರಮ ಕೂಡ ಮಾಡಬಹುದು ಅಂತ ಹೇಳಿ ಬೇರೆ ಬೇರೆ ಕಾರ್ಯಕ್ರಮಗಳು ಆಗುವಂಥದ್ದಿದೆ. ಅದೇ ರೀತಿ ನಮ್ಮ ರೋಟರಿ ಕ್ಲಬ್ಬಿನ ಬೇರೆ ಬೇರೆ ನಮ್ಮ ಕಾರ್ಯಕ್ರಮಗಳು ಕೂಡ ನಮ್ಮ ವಿದ್ಯಾಸಂಸ್ಥೆ ನಡೆದಿದೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಸಾಮಾಜಿಕವಾಗಿ ಸಾಮಾಜಿಕ ಚಿಂತನೆ ಉಟ್ಕೊಂಡು ಸಾಮಾಜಿಕ ಕಳಕಳಿಯಿಂದ ನಾವು ನಮ್ಮ ಜೀವನವನ್ನು ನಡೆಸಬೇಕು. ಇವತ್ತು ಜನನ, ಜೀವನ, ಮರಣ, ಈ ಮೂರು ಏನು ಹಂತಗಳಿವೆ ನಮ್ಮ ಬದುಕಿನಲ್ಲಿ. ಅಲ್ಲಿ ಜೀವನ ಎಂಬುವಂಥದ್ದು ಬಹಳ ಶ್ರೇಷ್ಠವಾದದ್ದು. ಆ ಜೀವನದಲ್ಲಿ ಎಷ್ಟು ಪವಿತ್ರತೆ ಇದೆ. ನಾವು ಇವತ್ತು ಏನಾದರೊಂದು ಕೆಲಸ ಮಾಡಿದರೆ ಆ ನಮ್ಮ ಜೀವನದ ಬದುಕು ಸಾರ್ಥಕ್ಯ ಅಂತೇಳಿ ಎನಿಸ್ತೀವಿ ನಾವು. ಹಿರಿಯರು ಹೇಳ್ತಾರೆ, ಉಸಿರು ಹೋದರೂ ಹೆಸರು ಉಳಿಬೇಕಂತೆ. ಹೆಸರು ಉಳಿಬೇಕಂತಂದ್ರೆ ಯಾವ ರೀತಿ? ನಾವು ಆ ರೀತಿಯಾದ ಸಮಾಜಮುಖಿ ಆ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಾಗ ಅದು ಹೆಸರು, ನನಗೆ ಬಹಳ ಧೈರ್ಯ ಇದೆ, ನನ್ನ ಹೆಸರು ಉಳಿತದೆ. ಯಾಕೆ ಅಂತ ಹೇಳಿದ್ರೆ ನಾನು ನನ್ನ ತಾಯಿಯ ಹೆಸರಿನಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದೇನೆ. ಆದ್ದರಿಂದ ಈ ರೀತಿಯಾಗಿ ನಾವು ಯಾವಾಗಲೂ ಕೂಡ ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ನಾವು ನಿನ್ನೆ ವೇದಿಕೆಯಲ್ಲಿ ಈ ಭಾಗದ ಬೆಲ್ಮ ಗ್ರಾಮ, ಇದು ದೇರಳಕಟ್ಟೆ ಮುಖ್ಯ ಒಂದು ಹೃದಯ ಭಾಗ ಆದರೂ ಕೂಡ ಇದು ಗ್ರಾಮ ಬೆಲ್ಮ. ಈ ಬೆಲ್ಮ ಗ್ರಾಮದಲ್ಲಿ ಅಲ್ಲಲ್ಲಿ ಕಸಗಳನ್ನು ಹಾಕುವುದು. ಬೆಲ್ಮ ಅಂತಲ್ಲ, ಎಲ್ಲ ಕಡೆ ನಾವೇನು ಮಾಡ್ತೀವಿ, ನಾವೇ ತಿಂದ ಆಹಾರ ಆಗಿರ್ಬೋದು ಅಥವಾ ನಾವೇ ಉಪಯೋಗಿಸಿದ ವಸ್ತುಗಳಾಗಿರ್ಬೋದು ತೆಗೆದು ನಾವು ಪ್ಲಾಸ್ಟಿಕಲ್ಲಿ ಎಲ್ಲೆಲ್ಲ ಬಿಸಾಡ್ತೀವಿ. ಅದಕ್ಕೆ ಆ ಬಿಸಾಡಿದಂಥ ಕಸಗಳನ್ನು, ಅದು ಘನತ್ಯಾಜ್ಯ ಆಗಿರ್ಬೋದು ಅಥವಾ ದ್ರವ ತ್ಯಾಜ್ಯ ಆಗಿರ್ಬೋದು, ಅದನ್ನು ಪಾಪ ಆ ಪೌರ ಕಾರ್ಮಿಕರು ಟೆಂಪೋ ತಂದ, ಗಾಡಿ ತಂದು ಏನಾದರೂ ಮಾಡಿ ಡ್ರೈವರ್ ಇರ್ತಾರೆ. ಆದರೆ ಅದನ್ನು ಹೆಕ್ಕಿ ಅದರ ಮೇಲೆ ಕೈಯಲ್ಲಿ ಕೆಲವು ಬಾರಿ ಅವರ ಕೈಯಲ್ಲಿ ಯಾವುದೇ ಗ್ಲೌಸ್ ಕೂಡ ಇರುವುದಿಲ್ಲ, ಅದಕ್ಕೆ ಹೆಕ್ಕಿ ಅದನ್ನು ಹಾಕ್ತಾರೆ. ಆ ಇಬ್ಬರನ್ನು ನಾವು ನಿನ್ನೆಯಲ್ಲಿ ಸನ್ಮಾನ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ, ನಾನು ಯಾಕೆ ಹೇಳ್ತೇನೆ ಅಂತ, ನಾವು ಕೂಡ ಪರಿಸರದ ಸಂರಕ್ಷಣೆಯಲ್ಲಿ ನಮ್ಮ ಸುತ್ತಮುತ್ತಲಿನ ನಮ್ಮ ನೆರೆಕರೆಯ ಮೊದಲು ನಮ್ಮ ಮನೆ, ಆಮೇಲೆ ಸುತ್ತಮುತ್ತಲಿನ ನೆರೆಕರೆಯ ವ್ಯವಸ್ಥೆ, ಆಮೇಲೆ ನಮ್ಮ ಸುತ್ತಮುತ್ತಲೆಲ್ಲ ಪರಿಸರ ಸ್ವಚ್ಛವಾದಾಗ ಒಂದು ಆರೋಗ್ಯಪೂರ್ಣವಾದ ಒಂದು ನಮ್ಮ ಕೌಟುಂಬಿಕ ಜೀವನ ಎಲ್ಲದೂ ಕೂಡ ನಡೆಯಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಬೇಕಾಗಿ ನಾನು ನಿನ್ನೆ ಅವರಿಬ್ಬರನ್ನು ಕೂಡ ನಾನು ಅಭಿನಂದನೆಗೊಳಿಸಿದೆ. ಒಟ್ಟಿನಲ್ಲಿ ವಿದ್ಯಾರತ್ನ ವಿದ್ಯಾಸಂಸ್ಥೆ ನನ್ನ ತಾಯಿಯ ಹೆಸರಿನಲ್ಲಿ ಇದ್ದರೂ ಇಷ್ಟು ವರ್ಷ ಒಂದು ಒಳ್ಳೆಯ ಬೆಳವಣಿಗೆಗೆ ಮುಖ್ಯ ಕಾರಣ ಯಾರು ಅಂತ ಹೇಳಿದ್ರೆ ಈ ಊರಿನ ಜನ ಅಂತ ಹೇಳಿದ್ರೆ ನಮ್ಮ ವಿದ್ಯಾಸಂಸ್ಥೆಗೆ ಬರತಕ್ಕಂತಹ ವಿದ್ಯಾರ್ಥಿಗಳ ಹೆತ್ತವರು. ಇಲ್ಲಿ ಯಾವುದೇ ರೀತಿಯಾದ ನಾವು ಶಾಲಾ ಶುಲ್ಕವನ್ನು ಪಡ್ಕೊಂಡ್ರೂ ಕೂಡ ಇನ್ನು ಯಾವುದೇ ರೀತಿ ಹೊರಗಡೆಯಿಂದ ಯಾವುದೇ ರೀತಿಯ ಡೊನೇಷನ್ ಅನ್ನು ನಾವು ತಗೊಳ್ಳುವಂಥದ್ದಿಲ್ಲ. ಏನಿದ್ರು ಕೂಡ ನಮ್ಮದೇ ವ್ಯವಸ್ಥೆಯಲ್ಲಿ ನಾವು ಮಾಡಿಕೊಂಡು ಹೋಗು. ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಇರಲಿ, ನಾವು ನಮ್ಮ ಆರ್ಥಿಕ ವ್ಯವಸ್ಥೆ ಏನು ಅದರಲ್ಲಿ ಮಾಡಿಕೊಂಡು ಹೋಗು. ನಾವು ಯಾರಿಗಾದರೂ ಇಲ್ಲಿ ಬಂದವರಿಗೆ ಏನಾದರೂ ಕೊಟ್ಟು ಗೊತ್ತಿರೋದು ಹೊರತು ಯಾರಿಂದಲೂ ತೆಕ್ಕೊಂಡು ನಮಗೆ ಗೊತ್ತಿಲ್ಲ. ಅದರಿಂದಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುವುದು, ನಮ್ಮ ಜೀವನವನ್ನು ಇದೇ ರೀತಿ ದೇವರು ನಡೆಸಲಿ ಅಂತೇಳಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವುದು. ಇದೆಲ್ಲವೂ ಕೂಡ ಸಮಾಜದಲ್ಲಿ ನಾವು ಮಾಡತಕ್ಕಂಥ ಕೆಲಸವನ್ನು ಇವತ್ತು ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘಟನೆ, ಒಬ್ಬ ಸಂಸ್ಥೆ ಮಾದರಿ ಹಾಕಬೇಕು ಅಂತ ಆದರೆ ನಾವು ಆ ರೀತಿಯಾದ ಕೆಲಸವನ್ನು ಮಾಡಿದಾಗ ಜನ ಆ ವ್ಯಕ್ತಿಯನ್ನು, ಸಂಸ್ಥೆಯನ್ನು ಅಥವಾ ಸಂಘಟನೆಯನ್ನು ಗುರುತಿಸಿ ಗೌರವಿಸ್ತಾರೆ.
ಆ ಕೆಲಸವನ್ನು ನಾವು ನೀವೆಲ್ಲ ಮಾಡಬೇಕು. ಮಕ್ಕಳು ಬಹಳ ಆತುರದಿಂದ ಮುಂದಿನ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದಾರೆ. ನಾವು ಕಳೆದ ಬಾರಿ ಎಲ್ಲ ಅಲ್ಲಿ ಗ್ರೀನ್ ಗ್ರೌಂಡ್ನಲ್ಲಿ ನಾವು ಕೆಳಗಡೆ ಓಪನ್ ಗ್ರೌಂಡಲ್ಲಿ ಮಾಡ್ತಿದ್ವಿ. ಈ ಬಾರಿ ಯಾಕೆಂದರೆ ನಮ್ಮ ಶಾಲೆಯಲ್ಲಿ ಸ್ವಲ್ಪ ಸ್ಥಳ ಕಡಿಮೆ ಅವಕಾಶ ಇರುವುದರಿಂದ ಈ ವರ್ಷ ನಮಗೆ ಏನಾಯಿತು ಅಂತ ಹೇಳಿದ್ರೆ ಹಿರಿಯರೊಂದು ಮಾತು ಹೇಳಿದ್ದಾರೆ, ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ. ನಾನು ಆ ರೀತಿ ನನ್ನ ಕೆಲಸ ಕಾರ್ಯಗಳನ್ನು ಮಾಡುವವನು, ಆಗುವುದೆಲ್ಲ ಆಪಿನಿ ಪೂರ ಎಡ್ಡೆಗೆ ಅಂತ. ಹಾಗೆ ಅಲ್ಲಿ ನಮಗೆ ಸ್ವಲ್ಪ ವ್ಯತ್ಯಾಸ ಆಗಿದ್ದರಿಂದ ನಾವು ಇಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಇವತ್ತು ನನಗೆ ಬಹಳ ಖುಷಿ, ನನ್ನ ಅಮ್ಮ ಹೇಳ್ತಾರೆ ನಮ್ಮನೆ ಭಾರಿ ಎಡ್ಡೆ ಅಣ್ಣ ನಮ್ಮನೆ ಜಾಗದ ಕಾರ್ಯಕ್ರಮ ಮಾಡಂತೇಳಿ. ಹಾಗೆ ನಿನ್ನೆ ಪಾಪ 2 ದಿವಸ ಇಲ್ಲೇ ಇದ್ರು, ತಂದೆ ತಾಯಿ ಇಬ್ಬರು ಕೂಡ ಸ್ವಲ್ಪ ಇದಂತೇಳಿ ಸ್ವಲ್ಪ ರೆಸ್ಟ್ ತಗೊಂಡು ಬರ್ತಾರೆ, ಈಗ ಬಂದು ಸೇರ್ತಾರೆ. ಒಟ್ಟಿನಲ್ಲಿ ಇವತ್ತು ನಮ್ಮ ಈ ಜಾಗದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ನಮ್ಮ ಮಕ್ಕಳಿಗೆ ನಮ್ಮ ಟೀಚರ್ಸ್ಗೆಲ್ಲ ಬಹಳ ಖುಷಿ. ನಮಗೇನು ಎಲ್ಲಲ್ಲಿ ಹೋಗ್ಲಿಕ್ಕಿಲ್ಲ, ಎಲ್ಲ ಶಾಲೆ ಒಳಗಡೆ ಆಗ್ತದೆ. 2 ದಿವಸ ಕಾರ್ಯಕ್ರಮ ಶಾಲೆ ಆ್ಯನ್ಯುವಲ್ ಡೇ ಆಯಿತು, 1 ದಿವಸ ನಮ್ಮ ರತ್ನೋತ್ಸವ ಆಯಿತು. ಇವತ್ತು ಕೊನೆಯ ದಿವಸ ನಮ್ಮ ಹೈಸ್ಕೂಲ್ ಸೆಕ್ಷನ್ ಭಾಗದ ವಿದ್ಯಾರ್ಥಿಗಳ ವಾರ್ಷಿಕೋತ್ಸವ ನಡೀತಾ ಇದೆ. ನಾನು ಹೇಳುವಂಥದ್ದು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗಲ್ಲಿ ಕೂಡ ಅದನ್ನೇ ಹೇಳುವಂಥದ್ದು. ಇಲ್ಲಿ ಬಂದಿರತಕ್ಕಂಥ ಇಬ್ಬರು ಒಳ್ಳೆಯ ನಮಗಿಂತಲೂ ಬಹಳ ತಿಳಿದವರು, ಬಹಳ ಓದಿದವರು, ಅಧ್ಯಯನ ಮಾಡಿದ್ರಿಂದ ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿ ಡಾಕ್ಟರ್ ರವಿಶಂಕರ್ ಅವರು ಕೆಲಸ ಮಾಡಿದ್ದಾರೆ. ನಮ್ಮ ಗೋಪಾಲ್ ಕೃಷ್ಣರವರು ನಮ್ಮ ಕೆನರಾ ಕಾಲೇಜಿನ ಡೀನ್ ಆಗಿ, ಲೆಕ್ಚರ್ ಆಗಿ, ಡೀನ್ ಆಗಿ, ಅಲ್ಲಿ ಪ್ರಿನ್ಸಿಪಲ್ ಆಗಿ, ಡೀನ್ ಆಗಿ ಕೆಲಸ ಕಾರ್ಯಗಳನ್ನ ಮಾಡುವವರು. ಇವರ ಮಾತುಗಳನ್ನು ನಾವು ಕೇಳಲಿಕ್ಕಿದ್ದೇವೆ. ಅದರಿಂದ ನಾನು ಹೇಳುವಂಥದ್ದು, ಯಾವತ್ತೂ ಕೂಡ ಒಂದು ವೇದಿಕೆ ನಿರ್ಮಾಣ ಆದಾಗ ಒಬ್ಬರು ಬಂದು 2 ಮಾತುಗಳನ್ನು ಆಡಿದಾಗ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡುವಂಥದ್ದಲ್ಲ. ಅದನ್ನು ನಾವು ನಮ್ಮ ಮನಸ್ಸಿನಲ್ಲಿ, ನಮ್ಮ ಮಕ್ಕಳಲ್ಲಿ ನಮ್ಮ ಯಾವ ರೀತಿ ನಾವು ಮಕ್ಕಳನ್ನು ತಯಾರು ಮಾಡಬಹುದು ಎಂಬುದನ್ನು ಆ ಕಡೆಯಿಂದ ಪೇರೆಂಟ್ಸ್ ಕೂಡ ಕೇಳಬೇಕು, ಈ ಕಡೆಯಿಂದ ನಮ್ಮ ಶಾಲೆಯ ಶಿಕ್ಷಕರು ಕೇಳಬೇಕು, ನಾನು ಕೂಡ ಅದನ್ನು ಕೇಳಬೇಕು. ಒಟ್ಟಿನಲ್ಲಿ ಸಮಾಜಮುಖಿಯಾದ ಚಿಂತನೆ ಉಳ್ಳಂಥವರು 1-2 ಮಾತನ್ನು ಆಡಿದಾಗ ಅದನ್ನು ಕೇಳಿದರೆ ನಮಗೆ ಕೇವಲ ಪುಸ್ತಕದಲ್ಲಿ ಓದೋದಕ್ಕಿಂತ ಜಾಸ್ತಿಯಾಗಿ ಬಹಳಷ್ಟು ವಿಚಾರಗಳು ನಮಗೆ ತಿಳಿಯಕ್ಕೆ ಸಾಧ್ಯತೆ ಇದೆ. ನಮ್ಮ ವಿದ್ಯಾರ್ಥಿಗಳ ಹೆತ್ತವರು ಯಾವತ್ತೂ ಕೂಡ ನಾನು ಯಾವುದೇ ಇಲ್ಲಿ ಕಾರ್ಯಕ್ರಮ ಮಾಡುವುದಿದ್ರು ಕೂಡ ಎಲ್ಲದಕ್ಕೂ ಕೂಡ ಸರ್ ಮಾಡಿ ಅಂತ ಆ ರೀತಿಯಾದ ಒಂದು ಮನೋಭಾವನೆ ಇದೆ. ನಾನು ಯಾವತ್ತೂ ಹೇಳುವಂಥದ್ದು, ವಿದ್ಯಾರತ್ನ ವಿದ್ಯಾಸಂಸ್ಥೆ ಇದೊಂದು ವಿದ್ಯಾರತ್ನ ಕುಟುಂಬ ಇದ್ದಾಗೆ, ಒಂದು ವಿದ್ಯಾರತ್ನ ಫ್ಯಾಮಿಲಿ ಇದ್ದಾಗೆ. ನಮ್ಮ ಟೀಚರ್ಸ್ ಕೂಡ ಹಾಗೆ. ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ಯಾವುದು ಮೇಲು ಯಾವುದು ಕೀಳು ಯಾವುದಿಲ್ಲ, ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳೆಂಬ ಭಾವನೆಯಿಂದ ನಾವು ನಮ್ಮ ಕೆಲಸವನ್ನು ಮಾಡುವವರು. ಮುಂದಿನ ದಿನಗಳಲ್ಲೂ ಕೂಡ ನಮಗೆ ಈ ರೀತಿಯಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ದೇವರು ಆರೋಗ್ಯವನ್ನು ಕೊಡಲಿ ಅಂತ ಆಶಿಸುತ್ತಾ, ಇಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ ವ್ಯಕ್ತವರು ಇವತ್ತು ಬೇರೆ ಬೇರೆ ಕೆಲಸ ಕಾರ್ಯಗಳಿದ್ರೂ ಕೂಡ ನಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಬೇಕು, ಅವರ ಡ್ಯಾನ್ಸ್ ಅಥವಾ ಇನ್ನಿತರ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಬೇಕು ಅಂತೇಳಿ ಬಂದಿದ್ದಾರೆ. ಇನ್ನು ಮನೆಯಲ್ಲಿ ಕೂತು ಕೆಲವರು ಯೂಟ್ಯೂಬ್ ಲಿಂಕ್ ಇದೆ, ಹೊಸಕುರಲ್ ಮತ್ತು ಹಬ್ಬಕ್ಕ TV ಚಾನಲ್, ಅದರಲ್ಲೂ ಕೂಡ ಇವತ್ತು ಮನೆಯಲ್ಲಿದ್ದವರು ಕೂಡ ನೋಡ್ಬೋದು. ಬಹಳಷ್ಟು ಜನ ನಮ್ಮ ಕಾರ್ಯಕ್ರಮಗಳನ್ನು ನೋಡಿ ನನಗೆ ಫೋನ್ ಮೂಲಕ ಕೂಡ ಬಹಳಷ್ಟು ಶುಭಾಶಯಗಳನ್ನು ಸಲ್ಲಿಸಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ವಿದ್ಯಾರತ್ನ ವಿದ್ಯಾಸಂಸ್ಥೆ, ನಾನು ಹೇಳುವಂಥದ್ದು, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಬರತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ತಮ್ಮ ವಿದ್ಯಾರ್ಜನೆ ಮಾಡಿ ಹೊರಗಡೆ ಹೋದಾಗ ಕೆಲವು ಕೇಳಬೇಕು ಗೋಪಾಲ್ ಕೃಷ್ಣ ಸರ್ ಅವರೇ, ಯಾವ ರೀತಿ ನೀನು ಯಾವ ಶಾಲೆಯ ಹುಡುಗ, ನಿನ್ನ ಕಲ್ತಂಥ ಮಾಸ್ಟರ್ ಯಾರು, ನಿಮ್ಮ ಶಾಲೆ ಆಡಳಿತ ಮಂಡಳಿ ಯಾವುದು, ಇವರು ಕೇಳಿದ ಯಾಕೆಂದರೆ ಬಹಳಷ್ಟು ಜನ ಮಕ್ಕಳು ಸರ್ ಕೆನರಾ ಕಾಲೇಜಿಗೆ ಕೂಡ ಸೇರಿದ್ದಾರೆ. ಆದ್ದರಿಂದ ಇಲ್ಲಿ ಬಹಳಷ್ಟು ಅದು ವಿದ್ಯಾಸಂಸ್ಥೆಗಳಿವೆ. ನಮ್ಮ ವಿದ್ಯಾಸಂಸ್ಥೆ ಕಳೆದ 2010ರಲ್ಲಿ ನಮ್ಮದು SLC ಬ್ಯಾಚ್ ಆಗಿದೆ. 10, 11, 12, 13, 14 ಇವಾಗ 13ನೇ ಬ್ಯಾಚ್ ನಮ್ಮದು ಇದು ಆಗ್ತಾ ಇದೆ. ಒಟ್ಟಿನಲ್ಲಿ ಇವಾಗ ನಮ್ಮ ಮಕ್ಕಳು ಇವತ್ತು ಕೆಲವು ಓಲ್ಡ್ ಸ್ಟೂಡೆಂಟ್ಸ್ ಕೂಡ ನಮ್ಮ ಮುಂದೆ ಇದ್ದಾರೆ, ನಮಗೆ ಕಾಣ್ತಾ ಇದ್ದಾರೆ. ಅದೇ ಒಳ್ಳೊಳ್ಳೆಯ ಹಂತಗಳ ಡಾಕ್ಟರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಕೆಲವರು ಅಮೇರಿಕಾದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಬಹಳಷ್ಟು ಖುಷಿ ಆಗ್ತದೆ ನಮಗೆಲ್ಲ ಕೇಳುವಾಗ. ಅದರಲ್ಲೂ ಕೂಡ ಒಂದು ಶಾಲೆಯವರು ಒಂದು ಕಡೆ ಹೇಳ್ತಾರೆ, ನಾನು ಸಿಕ್ಕಿದಾಗ ಅದರ ಮ್ಯಾನೇಜ್ಮೆಂಟ್ನವರು, ಎಂತ ಸರ್ ಮಕ್ಕಳು ಬಹಳ ಪ್ರತಿಭೆ ಉಳ್ಳವರು, ಬಹಳ ಖುಷಿ ಆಯ್ತು ಸರ್, ಎಲ್ಲ ಪ್ರೈಸ್ ಅದೇ ಮಕ್ಕಳಿಗೆ. ಅದಕ್ಕೆ ಒಂದು ಬಾರಿ ಕೇಳಿದಾಗ ಯಾವ ಶಾಲೆ ಅಂತ ಕೇಳಿದಾಗ ವಿದ್ಯಾರತ್ನ ಅಂತ ಹೇಳಿದ್ರು, ಅದು ನಮ್ಮ ರವೀಂದ್ರ ಶೆಟ್ಟರ ಶಾಲೆ ಅಂತ ಕೇಳಿದ್ರು. ಹಾಗೆ ಇವತ್ತು ಪ್ರತಿಭಾ ಕಾರಂಜಿಗೆ ನಮ್ಮ ಮಕ್ಕಳು ಹೋಗಲಿ ಅಥವಾ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಕೊಡಲಿಕ್ಕೆ ಹೋಗಲಿ, ಎಲ್ಲವೂ ಕೂಡ ನಮ್ಮ ಮಕ್ಕಳಿಗೆ ಪ್ರೈಸ್. ಅಲ್ಲಿ ಚರಿಷ್ಮಾ ಕೂತಿದ್ದಾರೆ, ಎಲ್ಲ ಕಡೆ ಹೋದರೂ ಕೂಡ ನಮ್ಮ ಮಕ್ಕಳಿಗೇನೆ ಪ್ರೈಸ್. ಹಾಗೆ ನಾನು ಹೇಳುವಂಥದ್ದು, ಮಕ್ಕಳು ಯಾವತ್ತೂ ಕೂಡ ಯಾವ ರೀತಿ ಆ ವಿದ್ಯಾಸಂಸ್ಥೆಯ
ವಿದ್ಯಾಸಂಸ್ಥೆ ಇರತಕ್ಕಂಥ ಶಿಕ್ಷಕರಿದ್ದಾರೆ, ಅದನ್ನು ನಡೆಸ್ತಕ್ಕಂಥ ಆಡಳಿತ ಮಂಡಳಿಯವರಿದ್ದಾರೆ. ಎಲ್ಲರಿಗೂ ಕೂಡ ಒಂದು ರೀತಿಯಾದ ಗೌರವವನ್ನು ಕೊಟ್ಟು ನಾವು ಇದ್ದಾಗ ಒಳ್ಳೆಯ ಒಂದು ಅಧ್ಯಾಪಕಿ ಕೂಡ ನಾನು ಶಿಕ್ಷಕರಿಗೆ ಕೂಡ ಹೇಳ್ತೇನೆ. ಒಬ್ಬರು ಅಧ್ಯಾಪಕರು ಒಂದು ಕ್ಲಾಸಿಗೆ ಹೋಗಿ ಒಂದು 40 ನಿಮಿಷ ಪಾಠ ಮಾಡಿದಾಗ ನಾನು ಹೇಳುವಂಥದ್ದು ಆ ಕ್ಲಾಸಿನಲ್ಲಿ ಒಂದು 40-50 ಮಕ್ಕಳಿದ್ರೆ, ಈಗ ಕೆಲವು ಶಾಲೆಗಳಲ್ಲಿ 70-80 ಮಕ್ಕಳು ಕೂಡ ಇದ್ದಾರೆ ಒಂದು ಕೊಠಡಿಗಳಲ್ಲಿ. ಆವಾಗ ಫಸ್ಟಿಗೆ ತೃಪ್ತಿ ಆಗಬೇಕಾದ್ದು ಯಾರಿಗೆ? ಆ ಟೀಚರ್ಗೆ ತೃಪ್ತಿ ಆಗಬೇಕು. ನಾನು ಇವತ್ತು ಮಾಡಿದ ಕ್ಲಾಸು ಭಾಳ ಒಳ್ಳೆಯದಾಗಿದೆ, ನನ್ನ ಎಲ್ಲ ಮಕ್ಕಳಿಗೆ ಅರ್ಥ ಆಗಿದೆ ಅಂತ ಟೀಚರ್ಗೆ ತೃಪ್ತಿ ಆಗಬೇಕು. ಆವಾಗ ಮಕ್ಕಳಿಗೆ ಕೂಡ ಖಂಡಿತವಾಗಿಯೂ ಆ ಕ್ಲಾಸ್ ಕೂಡ ಅರ್ಥ ಆಗಿರ್ತದೆ. ಆದ್ದರಿಂದ ಎಲ್ಲ ಒಂದು 40 ಜನ ಮಕ್ಕಳು ಮಿನಿಮಮ್ ಅಲ್ಲಿ ಇದ್ದರೆ ಆ ಇಡೀ 40 ಜನರ ಕಣ್ಣುಗಳ ಮೇಲೆ ನಮ್ಮ ಕಣ್ಣು, ಟೀಚರ್ಸ್ಗಳ ಕಣ್ಣು ಇರಬೇಕು. ಆವಾಗ ಏನಾಗ್ತದೆ? ಸೀದಾ ಮಿತ್ಬಲ್ಲಮ್ಮ ಅಜ್ಜು ಮಿತ್ಕಡಬೇಕು. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲರ ಮಕ್ಕಳ ಕಣ್ಣು ನಮ್ಮ ಟೀಚರ್ಸ್ ಅವರ ಮೇಲೆ ಇರಬೇಕು. ಆವಾಗ ಏನಾಗ್ತದೆ? ಮಕ್ಕಳು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ನಿಯಂತ್ರಣದಲ್ಲಿ ಇರ್ತಾರೆ. ನಮ್ಮ ಯಾವತ್ತೂ ಕೂಡ ಒಂದು ಶಾಲಾ ಕೊಠಡಿಯಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಪೇರೆಂಟ್ಸ್ ಕೂಡ ಹಾಗೆ ಅಷ್ಟು ಒಳ್ಳೆ ರೀತಿಯಲ್ಲಿ ನನ್ನ ಮಗ ಹಾಗೆ ಆಗಬೇಕು, ನನ್ನ ಮಗ ಹೀಗೆ ಆಗಬೇಕು, ದೊಡ್ಡ ಜನ ಆಗಬೇಕು. ಇವತ್ತು ನನ್ನ ಅಮ್ಮನಿಗೆ ಬಹಳ ಖುಷಿ ಏನಂತ, ನನ್ನ ಮಗ ಒಂದು ಶಾಲೆ ಕಟ್ಟಿದ್ದಾನೆ ಅಂತ. ಅವ್ರು ಮಾತಾಡೋ ಸ್ವಲ್ಪ ಕಡಿಮೆ. ಆದರೆ ಆ ರೀತಿಯಾದ ತಾಯಂದಿರ ಮನಸ್ಸನ್ನು ನಾವು ಯಾವತ್ತೂ ಕೂಡ ಆಗ್ಬಾರ್ದು. ಅವರು ಯಾವತ್ತೂ ಕೂಡ ಖುಷಿಯಲ್ಲಿದ್ದರೆ ನನಗೆ ಅದಕ್ಕೆ ಹೇಳುವಂಥ ತಂದೆ ತಾಯಿ ಇಬ್ಬರು ಕಣ್ಣಿಗೆ ಕಾಣೋ ದೇವರು ಅಂತ ನಾನು ಹೇಳುವಂಥ ಮಾತು. ಆದ್ದರಿಂದ ಆ ರೀತಿಯಾದ ಮಕ್ಕಳನ್ನು ನಾವು ಸೃಷ್ಟಿ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಒಂದು ಶಿಕ್ಷಣ ಸಂಸ್ಥೆ ಮಾಡಿದರೆ ಒಂದು ಸಮಾಜ ಸುಂದರವಾಗಿ ಬೆಳಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ, ವಿದ್ಯಾರತ್ನ ವಿದ್ಯಾಸಂಸ್ಥೆ, ನನ್ನ ತಾಯಿಯ ಹೆಸರಿನ ವಿದ್ಯಾಸಂಸ್ಥೆ ಇನ್ನಷ್ಟು ಬೆಳಗಬೇಕು ಅಂತ ಹೇಳಿದ್ರೆ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ದಿವಸಗಳು ಕೂಡ. ನನ್ನ ಮಗ ನಡೆಸೋದು ಶಾಲೆ ಬಹಳ ಒಳ್ಳೆಯದಾಗಬೇಕು ಅಂತ ಅವರು ಕೂಡ ಪ್ರಾರ್ಥನೆ ಮಾಡ್ತಾರೆ. ಅವರ ಆಶೀರ್ವಾದದಿಂದಲೇ ಈ ವಿದ್ಯಾಸಂಸ್ಥೆ ನಡೆಯುವಂಥದ್ದು. ನಿಮ್ಮೆಲ್ಲರ ಸಹಕಾರವೂ ಕೂಡ ಅದಕ್ಕೆ ಅಗತ್ಯವಿದೆ. ಒಟ್ಟಿನಲ್ಲಿ ಎಲ್ಲ ಮಕ್ಕಳು ಕೂಡ ಒಳ್ಳೆಯ, ಈ ಬಾರಿ 10th ಬ್ಯಾಚು ನಮಗೆ ಬಹಳ ಒಳ್ಳೆಯ ಮಕ್ಕಳು. ಯಾವತ್ತು ಕಳೆದ ವರ್ಷ ಸ್ವಲ್ಪ ಮಕ್ಕಳು ಸ್ವಲ್ಪ ಇದೆ, ಅದು ಈ ವರ್ಷ ನನಗೆ ದೃಢ ವಿಶ್ವಾಸ ಇದೆ. SLCಯಲ್ಲಿ ಈ ಬಾರಿ 100ಕ್ಕೆ 100 ಫಲಿತಾಂಶ ನಮಗೆ ಬರ್ತದೆ ಎಂಬ ದೃಢ ವಿಶ್ವಾಸ ಕೂಡ ನನಗೆ ಇದೆ. ಯಾಕೆ ಅಂತ ಹೇಳಿದ್ರೆ ಆ ರೀತಿಯ ಮಕ್ಕಳು ಈ ಬಾರಿ ನಮಗೆ ಸಿಕ್ಕಿದ್ದಾರೆ. ಆ ವಾಲಂಟಿಯರ್ಸ್ ಇದ್ದಾರಲ್ಲ, ಎಲ್ಲರೂ ಕೂಡ SLC ಬ್ಯಾಚಿನ ಮಕ್ಕಳು. ಎಷ್ಟು ಒಳ್ಳೆಯ ಗುಣ ನೋಡಿ. ನಾನು ನನಗೆ ಇವತ್ತು ಬೇರೆ ಬೇರೆ ನನ್ನ ತಲೆಯಲ್ಲಿದೆ, ಬೇರೆ ಬೇರೆ ಸಂಸ್ಥೆಗಳು ಬೇಕಾದಷ್ಟು ನನ್ನಲ್ಲಿ ನಾನು ಹೋಗುವಂಥದ್ದಿದೆ. ಆದರೆ ಒಂದು ಬಾರಿ ನನಗೆ ಸ್ವಲ್ಪ ಖುಷಿ ಆಗಬೇಕು ಅಂತಂದರೆ ನಾನು ಹೋಗುವಂಥದ್ದು ಈ ತರಗತಿಗೆ, ಇಲ್ಲಿ ಈ LKG ಇಂದ ಮೇಲುಗಡೆ 10th ವರೆಗೆ ಒಂದು ರೌಂಡ್ ಹೋದರೆ ನನ್ನ ಮನಸ್ಸಿಗೆ ಬಹಳ ಖುಷಿಯಾಗುವುದು ಮಕ್ಕಳನ್ನು ನೋಡಿದಾಗ, ಮಾತನಾಡಿಸಿದಾಗ. ಆ ರೀತಿಯಾದ ಒಳ್ಳೆಯ ಮಕ್ಕಳು ನಮ್ಮಲ್ಲಿದ್ದಾರೆ. ನಮ್ಮ ಒಂದು ರೀತಿಯಾದ ಕುಟುಂಬದ ರೀತಿಯಲ್ಲಿ, ಒಂದು ಮನೆಯ ರೀತಿಯಲ್ಲಿ ವಾತಾವರಣ ನಿರ್ಮಿಸುವ ರೀತಿಯಲ್ಲಿ ಮಕ್ಕಳು ಕೂಡ ಬಹಳ ಖುಷಿಯಲ್ಲಿದ್ದಾರೆ. ಪೇರೆಂಟ್ಸ್ ಕೂಡ ಅದಕ್ಕೆ ಸಹಕಾರ ಕೊಡ್ತಾರೆ. ಒಟ್ಟಿನಲ್ಲಿ ವಿದ್ಯಾರತ್ನ ವಿದ್ಯಾಸಂಸ್ಥೆ ಈ ರೀತಿಯಾಗಿ ಕೆಲಸ ಮಾಡಿಕೊಂಡು ಹೋಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳುತ್ತಾ, ಇನ್ನಷ್ಟು ನಮ್ಮ ಇಬ್ಬರು ಅತಿಥಿಗಳು ಮಾತನಾಡಲಿಕ್ಕಿದ್ದಾರೆ. ಒಟ್ಟಿನಲ್ಲಿ ನಮಗೆಲ್ಲರಿಗೂ ಕೂಡ ದೇವರು ನಾವು ಮಾಡತಕ್ಕಂತಹ ಒಳ್ಳೊಳ್ಳೆ ಕೆಲಸಕ್ಕೆ ಸದಾ ಆಶೀರ್ವಾದವನ್ನು ಮಾಡಲಿ ಅಂತ ಆಶಿಸುತ್ತಾ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಈ ಸಂಸ್ಥೆಯ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ನನಗೆ ಈ ಒಂದೆರಡು ಮಾತನಾಡೋದಕ್ಕೆ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. Now I welcome to Srimati Ratnavati Shetty, Treasurer of Ratna Education Trust. Welcome you, ma'am. Now it is the time to hear the annual report. It is a comprehensive report on a Thank you, sir. Now it is the time to hear the annual report. It is a comprehensive report on school activities throughout the preceding year. Now I kindly request our headmistress to read out the annual report of 2022-23. Vidyaratna English Medium School on 1/6/1998 carries a very brilliant history. This English medium school is headed by
Mr. K. Ravindra Shetty Ulidottu and his wife Soumya Shetty, who have rendered pivotal service to the upliftment of the school. Their aim is to uplift the people of this area. They are serving the people of Deralkatte without any discrimination of caste and creed. As a school HM of Vidyaratna English Medium School, I would like to say few words to express my impression and expectation on the school. The school has the ambitious programs of preparing our young children to become active, disciplined, efficient students, imbibing in them elegant manners and the rich Indian culture. These should result in molding of good citizens, bringing name and fame to their families, the school and the country. I highly appreciate the school's great effort and commitment to provide all-round education to our students. Along with this, school nurtures students with good and proper attitude and values. Teaching and learning are the core activities of a school. Learning gives creativity. Creativity leads thinking. Thinking provides knowledge, and knowledge makes you great. Now, I will read out our annual report of 2022-23. ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯ ವ್ಯಕ್ತಿಗಳೇ, ನೆರೆದ ಮಹನೀಯರೇ, ಮಹಿಳೆಯರೇ ಮತ್ತು ಮಕ್ಕಳೇ, ನಾನು ರತ್ನ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಡೆಸಲ್ಪಡುತ್ತಿರುವ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಲ್ಕಟ್ಟೆ ಇದರ 2022-23ನೇ ಸಾಲಿನ ಶಾಲಾ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ಬೆಳ್ಮ ಗ್ರಾಮಾಂತರ ಪ್ರದೇಶದ ದಿವಂಗತ ಡಾಕ್ಟರ್ ಬಾಲಕೃಷ್ಣ ಮುದ್ಯಾರವರ ಕಟ್ಟಡದಲ್ಲಿ 1998ರಲ್ಲಿ ದೇರಲಕಟ್ಟೆಯಲ್ಲಿ ಸ್ಥಾಪನೆಯಾದ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯು ಶ್ರೀ ಕೆ. ರವೀಂದ್ರ ಶೆಟ್ಟಿ ಉಳಿದೊಟ್ಟುರವರ ಮಾತೃಶ್ರೀಯವರ ಹೆಸರಿನಲ್ಲಿ ಜನ್ಮ ತಾಳಿದ ಜ್ಞಾನದೇಗುಲ. ಬಳಿಕ ಬದ್ಯಾರ್ ರಸ್ತೆಯ ಬಳಿಯ ಸ್ವಂತ ಕಟ್ಟಡದಲ್ಲಿ ಪ್ರಾರಂಭವಾದ ಈ ವಿದ್ಯಾಸಂಸ್ಥೆಯು ವಿದ್ಯೆ, ವಿನಯ, ಸೇವೆ ಎಂಬ 3 ಪರಮ ಧ್ಯೇಯಗಳನ್ನು ಪಾಲಿಸಿ ಸಾಕಾರಗೊಳಿಸಲು ಪಣತೊಟ್ಟಿದೆ. ಶಿಕ್ಷಣ ಪ್ರೇಮಿ, ಸಕ್ರಿಯ ಸಮಾಜ ಸೇವಕ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳ ಸರದಾರ ಹಾಗೂ ಕರ್ನಾಟಕ ಸರ್ಕಾರದ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದ ಶ್ರೀ ಕೆ. ರವೀಂದ್ರ ಶೆಟ್ಟಿ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಸೌಮ್ಯಾ ಶೆಟ್ಟಿಯವರ ಅವಿರತ ಶ್ರಮ, ರಕ್ಷಕ ಶಿಕ್ಷಕ ವರ್ಗದ ಸಂಪೂರ್ಣ ಸಹಕಾರದೊಂದಿಗೆ 23ನೇ ವರ್ಷವನ್ನು ದಾಟಿ ಯಶಸ್ಸಿನ ಮೆಟ್ಟಿಲೇರುತ್ತಿದೆ. ಕಳೆದ ಬಾರಿಯ ಕ್ರೀಡೋತ್ಸವವು ತಾರೀಕು 14-12-2022ರಂದು ನೆರವೇರಿತು. ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರರಾದ ಶ್ರೀ ರವಿರಾಜ್ ರೈ ಆಮ್ಲಮೊಗರು ಕ್ರೀಡೋತ್ಸವವನ್ನು ಉದ್ಘಾಟಿಸಿದರು. ಶಾಲಾ ಆಡಳಿತ ಮಂಡಳಿಯ ನಿರ್ದೇಶಕರಾದ ಕೆ. ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಕಾರ್ಯದರ್ಶಿ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ, ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನಯೀಂ ಹಮೀದ್ ರವರು ಉಪಸ್ಥಿತರಿದ್ದರು. ಕಳೆದ ಬಾರಿಯ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ವೈಭವವನ್ನು ಬಿಂಬಿಸುವ ರತ್ನೋತ್ಸವದ ದಶಮ ಸಂಭ್ರಮವು ತಾರೀಕು 18-12-2022ರಂದು ನೆರವೇರಿತು. ಹಿರಿಯ ಸಾಹಿತಿ, ಯಕ್ಷಗಾನ ವಿದ್ವಾಂಸರಾದ ಡಾಕ್ಟರ್ ಪ್ರಭಾಕರ್ ಜೋಶಿಯವರು ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಬೆಳ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ CM ಅಬ್ದುಲ್ ಸತ್ತಾರ್ರವರು ಅದ್ದೂರಿಯ ಮೆರವಣಿಗೆಗೆ ಚಾಲನೆ ನೀಡಿದರು. ಶ್ರೀಮತಿ ರತ್ನಾವತಿ ಶೆಟ್ಟಿಯವರು ಧ್ವಜಾರೋಹಣಗೈದರು. ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಹರಿಕೃಷ್ಣ ಪುನರೂರ್ರವರು ರತ್ನೋತ್ಸವದ ಉದ್ಘಾಟನೆಯನ್ನು ನೆರವೇರಿಸಿದರು. ಕರ್ನಾಟಕ ಹಿಂದುಳಿದ ಆಯೋಗದ ನಿರ್ದೇಶಕರಾಗಿದ್ದ ಶ್ರೀ ಕೆ ಟಿ ಸುವರ್ಣ, ಕಿನ್ನಿಗೋಳಿ ಯುಗಪುರುಷ ಪತ್ರಿಕೆಯ ಶ್ರೀ ಭುವನಾಭಿರಾಮ ಉಡುಪ,
ಕರ್ನಾಟಕ ಅಲೆಮಾರಿ ನಿಗಮದ ಪ್ರಧಾನ ಸಂಚಾಲಕರಾದ ಶ್ರೀ ಪ್ರಕಾಶ್ ಬೆಂಗಳೂರು, ಬೆಳ್ಮ ಪಂಚಾಯತ್ ಸದಸ್ಯರಾದ ಇಕ್ಬಾಲ್ HR ಮುಖ್ಯ ಅತಿಥಿಗಳಾಗಿದ್ದರು. ಶ್ರೀಯುತ ಕದ್ರಿ ರಮಣೇಶ್ ಶೆಟ್ಟಿಯವರು ಕಾರ್ಯಕ್ರಮ ನಿರ್ವಹಿಸಿದರು. ಮಂಗಳೂರು ವಿವಿಯ UGC ಮಹಿಳಾ ಅಧ್ಯಯನ ಕೇಂದ್ರದ ನಿರ್ದೇಶಕಿಯವರಾದ ಡಾಕ್ಟರ್ ಅನಿತಾ ರವಿಶಂಕರ್ ರವರ ಅಧ್ಯಕ್ಷತೆಯಲ್ಲಿ ವಿಚಾರಗೋಷ್ಠಿಯು ನಡೆಯಿತು. ರಾಮಕುಂಜ ಕಾಲೇಜ್ ಪ್ರಾಚಾರ್ಯರಾದ ಗಣರಾಜ್ ಕುಂಬ್ಳೆ, ಅನುಪಮ ಪತ್ರಿಕೆಯ ಉಪಸಂಪಾದಕಿ ಸಬಿಹಾ ಫಾತಿಮಾ ಭಾಗವಹಿಸಿದ್ದರು. ಶ್ರೀಯುತ ತೋನ್ಸೆ ಪುಷ್ಕಲ್ ಕುಮಾರ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಬಳಿಕ ಶ್ರೀಯುತ ನಾರಾಯಣ್ ರೈ ಕೊಕ್ಕುವಳ್ಳಿಯವರ ಅಧ್ಯಕ್ಷತೆಯಲ್ಲಿ ಬಹುಭಾಷಾ ಕವಿಗೋಷ್ಠಿ ನಡೆಯಿತು. ಸಾಹಿತಿ ಶ್ರೀಯುತ ಗುಣಾ ಜೆ ರಾಮಚಂದ್ರ ಭಟ್, ವಿ ಕೃಷ್ಣದಾಸ್, ರವೀಂದ್ರನಾಥ್ ಸಣ್ಣಕ್ಕಿಬೆಟ್ಟು, ಲಕ್ಷ್ಮೀನಾರಾಯಣ್ ಹರೇಕಳ, ಆರ್ಯನ್ ಸವಣಾಲು, ಹಮೀದ್ ಹಸನ್ ಮಾಡೂರು, ದಯಾಮಣಿ ಶೆಟ್ಟಿ ಎಕ್ಕಾರು, ವಾಣಿ ಲೋಕಯ್ಯ ಕೊಂಡಾಣ ಮುಂತಾದ ಕವಿಗಳು ಉಪಸ್ಥಿತರಿದ್ದರು. ಶ್ರೀ ರವಿಕುಮಾರ್ ಕೋಡಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಬಳಿಕ ಜೂನಿಯರ್ ರಾಜ್ಕುಮಾರ್ ಖ್ಯಾತಿಯ ಶ್ರೀ ಜಗದೀಶ್ ಶಿವಪುರರವರ ಗಾಯನ, ಶ್ರೀ ರವಿ ಅಲೆಯೂರು ವರ್ಕಾಡಿ ಬಳಗದವರಿಂದ ನಾಟ್ಯ ವೈಭವ ನೆರವೇರಿತು. ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭವು ನಡೆಯಿತು. ಭಾರತೀಯ ಸೇನಾ ನಿವೃತ್ತ ಯೋಧ ಬ್ರಿಗೇಡಿಯರ್ IN ರೈ ರವರಿಗೆ ವಿದ್ಯಾರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ನಿವೃತ್ತ ಯೋಧ ಕರ್ನಲ್ ಶರತ್ ಭಂಡಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಕಸ್ತೂರಿ ಪಂಜಾ, ನಿವೃತ್ತ ಸೇನಾನಿ ರೊಟೇರಿಯನ್ ವಿಕ್ರಮ್ ದತ್, ಅಲೆಮಾರಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ನ್ಯಾಯವಾದಿ ಶ್ರೀ ಪ್ರತಾಪ್ ಜೋಗಿ ಚಿತ್ರದುರ್ಗ, ನಿವೃತ್ತ ಮುಖ್ಯ ಶಿಕ್ಷಕಿ ಶ್ರೀಮತಿ T ಸೀತಾಲಕ್ಷ್ಮಿ ಕುತ್ತಾರ್, ದಕ್ಷಿಣ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀ ಹರೀಶ್ ಸುಲಾಯ ಒಣಂಬೆಟ್ಟು, ಬೆಳ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ D ಕಬೀರ್ ಮುಖ್ಯ ಅತಿಥಿಗಳಾಗಿದ್ದರು. ಕಳೆದ ಬಾರಿಯ ಶಾಲಾ ವಾರ್ಷಿಕೋತ್ಸವವು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ಇದರ ನಿವೃತ್ತ ಮುಖ್ಯೋಪಾಧ್ಯಾಯರಾದ K ರವೀಂದ್ರ ರೈ ಕಲ್ಲಿಮಾರು ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಈಶ್ವರ್ HR ಮಂಗಳೂರು, ವಿವಿಯ ನಿವೃತ್ತ ಪ್ರೊಫೆಸರ್ ಡಾಕ್ಟರ್ ರವಿಶಂಕರ್ ರಾವ್, ಬೆಳ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಇಬ್ರಾಹಿಂ ಬದಿಯಾರ್ ಮುಖ್ಯ ಅತಿಥಿಗಳಾಗಿದ್ದರು. ಬಳಿಕ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಎಲ್ಲ ಕಾರ್ಯಕ್ರಮಗಳು ಶಾಲಾ ಆಡಳಿತ ಮಂಡಳಿಯ ನಿರ್ದೇಶಕರಾದ ಶ್ರೀ K ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಕಾರ್ಯದರ್ಶಿ ಸೌಮ್ಯ R ಶೆಟ್ಟಿ, ರತ್ನ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಮೋಹನ್ ದಾಸ್ ಶೆಟ್ಟಿ, ಮುಖ್ಯೋಪಾಧ್ಯಾಯ ನಯೀಂ ಹಮೀದ್, ಶಾಲಾ ವಿದ್ಯಾರ್ಥಿ ನಾಯಕ ಅಶ್ಮಿಕ್ ರಿಷಬ್, ಶಿಕ್ಷಕರು, ಶಿಕ್ಷಕೇತರರು ಹಾಗೂ ಸರ್ವರ ಸಹಕಾರದಿಂದ ಯಶಸ್ವಿಯಾಗಿ ನೆರವೇರಿತು. ಕಳೆದ ಬಾರಿಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಕ್ವಿಜ್ನಲ್ಲಿ ನಮ್ಮ ಶಾಲೆಯ ಮೊಹಮ್ಮದ್ ಆಶಿಕ್ ಮತ್ತು ಧನ್ಯಶ್ರೀ ಜಿಲ್ಲಾ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಆಲೂರು ವೆಂಕಟರಾಯರ ಸ್ಮರಣೆಯ ರಾಜ್ಯ ಮಟ್ಟದ ಕ್ವಿಜ್ ಸ್ಪರ್ಧೆಯಲ್ಲಿ ಮೊಹಮ್ಮದ್ ಆಶಿಕ್ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಶಿಕ್ಷಣ ಇಲಾಖೆಯ ಕ್ರೀಡಾ ಸ್ಪರ್ಧೆಯ ಅಥ್ಲೆಟಿಕ್ಸ್ನ ತಾಲೂಕು ಮಟ್ಟದ 200 ಮೀಟರ್ ಮತ್ತು 400 ಮೀಟರ್ ಓಟದಲ್ಲಿ 9ನೇ ತರಗತಿಯ ವಿದ್ಯಾರ್ಥಿ ಕೃಷಾ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾಳೆ. 100 ಮೀಟರ್ ಹರ್ಡಲ್ಸ್ನಲ್ಲಿ ಅನೀಶ್ ತಾಲೂಕು ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಅಲ್ಲದೆ ಗಣೇಶೋತ್ಸವ ಮತ್ತು ಮೊಸರು ಕೊಡಿಕೆ ಸಂದರ್ಭದಲ್ಲಿ ನಡೆದ ಸ್ಪರ್ಧೆಗಳಲ್ಲಿ ನಮ್ಮ ಶಾಲಾ ಮಕ್ಕಳು ಅನೇಕ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿದ್ದಾರೆ. ಉಡುಪಿಯಲ್ಲಿ ನಡೆದ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಅಮೋಘ್ R ಶೆಟ್ಟಿ, ನಿರ್ಮಿತ್ ಸ್ಟೆರಿ ಇವರು ಚಿನ್ನ ಮತ್ತು ಬೆಳ್ಳಿ ಪದಕ ಪಡೆದಿರುತ್ತಾರೆ. ಶಾಲಾ ಮಕ್ಕಳ ಸಂಖ್ಯೆ ಮತ್ತು ಶಿಕ್ಷಕರ ಸಂಖ್ಯೆ. ಪ್ರಸ್ತುತ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ LKG ಇಂದ 10ನೇ ತರಗತಿಯವರೆಗೆ
838 ಮಕ್ಕಳಿದ್ದು ಹಾಜರಾತಿ ಉತ್ತಮವಾಗಿರುತ್ತದೆ. 32 ಶಿಕ್ಷಕರು, 5 ಶಿಕ್ಷಕೇತರ ಸಿಬ್ಬಂದಿಗಳಿದ್ದಾರೆ. ಕಳೆದ ಬಾರಿಯ SSLC ಪರೀಕ್ಷಾ ಫಲಿತಾಂಶವು 89% ಆಗಿರುತ್ತದೆ. ಪೀಠೋಪಕರಣ ಮತ್ತು ಪಾಠೋಪಕರಣ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಸುಮಾರು 800ಕ್ಕೂ ಹೆಚ್ಚು ಪೀಠೋಪಕರಣಗಳಿವೆ. ಪ್ರಯೋಗಾಲಯ, ಕಂಪ್ಯೂಟರ್, ಗ್ರಂಥಾಲಯದ ಸೌಲಭ್ಯವಿದೆ. ಆರೋಗ್ಯ ಮತ್ತು ನೈರ್ಮಲೀಕರಣ ಮಕ್ಕಳ ಆರೋಗ್ಯದ ರಕ್ಷಣೆ ರಕ್ಷಕರ ಗುರುತರ ಜವಾಬ್ದಾರಿ. ಈ ನಿಟ್ಟಿನಲ್ಲಿ KS ಹೆಗಡೆ ಮೆಡಿಕಲ್ ಕಾಲೇಜ್, ಯಣ್ಣಪ್ಪಯ್ಯ ಮೆಡಿಕಲ್ ಕಾಲೇಜ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಟೆಕಲ್ ಇವರ ಸಹಕಾರದೊಂದಿಗೆ ವೈದ್ಯಕೀಯ ತಪಾಸಣೆ ನಡೆಸಲಾಗುತ್ತದೆ. ಕುಡಿಯುವ ನೀರು, ಶೌಚಾಲಯದ ಉತ್ತಮ ಸೌಲಭ್ಯವಿದೆ. ಪ್ರತಿ ವರ್ಷವೂ ಅಕ್ಟೋಬರ್ 2ರಂದು ಸ್ವಚ್ಛತಾ ಆಂದೋಲನವನ್ನು ಕೈಗೊಂಡು ಶುಚಿತ್ವದ ಬಗ್ಗೆ ಮಕ್ಕಳಿಗೆ ಹಾಗೂ ಪರಿಸರದ ಜನರಿಗೆ ಅರಿವನ್ನು ಮೂಡಿಸಲಾಗುತ್ತದೆ. ಸಾಂಸ್ಕೃತಿಕ ಚಟುವಟಿಕೆಗಳು ನಮ್ಮ ಶಾಲೆಯಲ್ಲಿ ಮಕ್ಕಳ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನಕ್ಕಾಗಿ ಅನೇಕ ಪಾಠೇತರ ಚಟುವಟಿಕೆಗಳೊಂದಿಗೆ ಪ್ರತಿಭೆಗಳನ್ನು ಅನಾವರಣಗೊಳಿಸುವ ಸುವರ್ಣಾವಕಾಶವನ್ನು ಕಲ್ಪಿಸಲಾಗಿದೆ. ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಚಟುವಟಿಕೆಗಳ ಸ್ಪರ್ಧೆಗಳಲ್ಲಿ ಅನೇಕ ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ನಡೆದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸಿದ್ದಾರೆ. ಮಕ್ಕಳ ಸುರಕ್ಷತಾ ಸಮಿತಿಯ ರಚನೆ ನಮ್ಮ ಶಾಲೆಯಲ್ಲಿ ಶಿಕ್ಷಣ ಇಲಾಖೆಯ ಆದೇಶದಂತೆ ಪೋಕ್ಸೋ ಕಾಯ್ದೆಯಡಿ ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯದ ನಿಯಂತ್ರಣಕ್ಕೆ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನಯೀಂ ಹಮೀದ್ ರವರ ಅಧ್ಯಕ್ಷತೆಯಲ್ಲಿ ಮಕ್ಕಳ ಸುರಕ್ಷತಾ ಸಮಿತಿಯನ್ನು ರಚಿಸಲಾಗಿದೆ. ಈ ಸಮಿತಿಗೆ ಶಿಕ್ಷಕರಾದ ರವಿಕುಮಾರ್, ವಿದ್ಯಾರ್ಥಿಗಳ ಪೋಷಕರ ಪ್ರತಿನಿಧಿಗಳಾಗಿ ಉಸ್ಮಾನ್ ಅಕ್ಸಾ, ಸುರೇಖಾ, ವಿವೇಕ್ ಇವರನ್ನು ಆರಿಸಲಾಗಿದೆ. ಶಾಲಾ ದಳಗಳು ಮತ್ತು ಕ್ಲಬ್ಗಳ ಚಟುವಟಿಕೆಗಳು ನಮ್ಮ ಶಾಲೆಯಲ್ಲಿ ಸ್ಕೌಟ್ಸ್ ಗೈಡ್ಸ್ ದಳಗಳಿದ್ದು ಉತ್ತಮ ತರಬೇತಿ ನೀಡಲಾಗುತ್ತದೆ. ಆಶ್ರಯದಲ್ಲಿ ವಿವಿಧ ಸರ್ವಧರ್ಮಗಳ ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಶಾಲಾ ಸ್ಕೌಟ್ಸ್ ದಳದಲ್ಲಿ 36 ಮಕ್ಕಳು, ಗೈಡ್ಸ್ ದಳದಲ್ಲಿ 38 ಮಕ್ಕಳಿದ್ದಾರೆ. ಕಳೆದ ಬಾರಿಯ ಡಿಸೆಂಬರ್ 22ರಂದು ಮೂಡಬಿದ್ರೆ ಆಳ್ವಾಸ್ ಕಾಲೇಜಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಜಾಂಬೂರಿಯಲ್ಲಿ ನಮ್ಮ ಶಾಲೆಯ 15 ಸ್ಕೌಟ್ಸ್ ಮತ್ತು 15 ಗೈಡ್ಸ್ ಮಕ್ಕಳು ಭಾಗವಹಿಸಿದ್ದರು. ಗೈಡ್ಸ್ನ ಪ್ರತೀಕ್ಷಾ ಮತ್ತು ಸಿಂಚನ ರಾಜ್ಯ ಪುರಸ್ಕಾರ ಪರೀಕ್ಷೆಯಲ್ಲಿ ಪಾಸಾಗಿರುತ್ತಾರೆ. 5 ಮಂದಿ ಸ್ಕೌಟ್ಸ್ ಮತ್ತು 8 ಮಂದಿ ಗೈಡ್ಸ್ ದಳದವರು ದ್ವಿತೀಯ ಸೋಪಾನ ಪರೀಕ್ಷೆ ಮುಗಿಸಿ ರಾಜ್ಯ ಪುರಸ್ಕಾರ ಪರೀಕ್ಷೆಗೆ ಆಯ್ಕೆಯಾಗಿರುತ್ತಾರೆ. ನಮ್ಮ ಶಾಲೆಯಲ್ಲಿ ತುಂಗ, ನೇತ್ರಾವತಿ, ಕಾವೇರಿ, ಗಂಗಾ ಎಂಬ 4 ದಳಗಳಿದ್ದು ಪ್ರತಿಯೊಂದು ದಳಕ್ಕೂ ಪ್ರತಿ ಬುಧವಾರ ದಿನ ಪ್ರತ್ಯೇಕ ಸಮವಸ್ತ್ರವನ್ನು ಅಳವಡಿಸಲಾಗಿದೆ. ಕಳೆದ ಬಾರಿಯ ಆಟೋಟ ಸ್ಪರ್ಧೆಗಳಲ್ಲಿ ನೇತ್ರಾವತಿ ಹೌಸ್ ಚಾಂಪಿಯನ್ ಸ್ಥಾನವನ್ನು ಪಡೆದಿರುತ್ತದೆ. ಅಲ್ಲದೆ ನಮ್ಮ ಶಾಲೆಯಲ್ಲಿ ವಾರದಲ್ಲಿ 2 ದಿನ ಕರಾಟೆ ತರಗತಿಗಳನ್ನು ನಡೆಸಲಾಗುತ್ತದೆ. ತಾಲೂಕು ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ನಮ್ಮ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ. ಅಲ್ಲದೆ ನಮ್ಮ ಶಾಲೆಯಲ್ಲಿ ಸೈನ್ಸ್ ಕ್ಲಬ್, ಲಿಟರರಿ ಕ್ಲಬ್, ಇಕೋ ಕ್ಲಬ್, ಸೋಷಿಯಲ್ ಕ್ಲಬ್, ಕಲ್ಚರಲ್ ಕ್ಲಬ್, ಇಂಟರಾಕ್ಟ್ ಕ್ಲಬ್, ಸ್ಪೋರ್ಟ್ಸ್ ಕ್ಲಬ್, ತುಳುವ ಸಿರಿ ಸಂಘಗಳು, ಶಾಲಾ ಪಾರ್ಲಿಮೆಂಟ್ ಅಸ್ತಿತ್ವದಲ್ಲಿದೆ. ಇವುಗಳ ಆಶ್ರಯದಲ್ಲಿ ವಿವಿಧ ಹಬ್ಬಗಳ ಆಚರಣೆ, ಸ್ವಚ್ಛತಾ ಕಾರ್ಯಕ್ರಮಗಳು, ವೈವಿಧ್ಯಮಯ ಕಾರ್ಯಕ್ರಮಗಳು ಜರುಗುತ್ತವೆ. ನಮ್ಮ ಶಾಲೆಯಲ್ಲಿ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಆಗಾಗ ರಕ್ಷಕ ಆಡಳಿತ ಮಂಡಳಿಯ ಸಮಾಲೋಚನಾ ಸಭೆಯನ್ನು ಕರೆದು ಚರ್ಚಿಸಲಾಗುತ್ತದೆ. ಶಿಸ್ತುಬದ್ಧ ವಿದ್ಯಾಜೀವನವೇ ಪರಮ ಗುರಿ ನಮ್ಮದಾಗಿದೆ. ಇನ್ನು ಮುಂದೆಯೂ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ದೀವಿಗೆ ಪ್ರಜ್ವಲಿಸಿ ಉತ್ತುಂಗ ಶಿಖರಕ್ಕೇರಿ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಇಲ್ಲಿ ಶಿಕ್ಷಣ ಪಡೆದಿರುವ ವಿದ್ಯಾರ್ಥಿಗಳು ಉನ್ನತ ಸ್ಥಾನಮಾನಗಳನ್ನು ಅಲಂಕರಿಸಿ ನಾಡಿಗೆ, ದೇಶಕ್ಕೆ ಕೀರ್ತಿಯನ್ನು ತರಲೆಂದು ಹಾರೈಸುತ್ತಾ ಈ ವರದಿ ವಾಚನಕ್ಕೆ ಪೂರ್ಣ ವಿರಾಮ ಹಾಕುತ್ತೇನೆ.
नहि ज्ञानेन सदृशं. जय हिंद, जय कर्नाटक. Thank you, madam. Including that, Patla Foundation's Yakshagana Training Centers also is there in our school. Thank you, ma'am, for your wide annual report. We will continue the program. Now I kindly request Professor Gopal Krishna Shetty, Dean of Kendra PU College, Mangalore, to speak few words. Respected President of today's function, Rotarian Professor Dr. H. Ravishankar Rao, formerly Professor of English University, ಈ ಶಾಲೆಯ ಸ್ಥಾಪನೆಗಿದ್ದಂತಹ ರವೀಂದ್ರ ಶೆಟ್ಟಿ ಅವರ ಅಮ್ಮ ಶ್ರೀಮತಿ ರತ್ನಾವತಿ ಶೆಟ್ಟಿ ಅವರಿಗೆ ಪಾದಗಳಿಗೆ ಒಳಮುಡುತ್ತಾ, ದ ಪ್ರೆಸಿಡೆಂಟ್ ಆಫ್ ರತ್ನ ಎಜುಕೇಷನ್ ಟ್ರಸ್ಟ್ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸರ್, ಸೆಕ್ರೆಟರಿ ಆಫ್ Ratna Education Trust, Shrimati Soumya Madam, Headmistress of Vidyaratna English Medium School, Mahim Madam, SPL of the school, Mohammad Hazi, President of Ratna Interact Club, Salina, all the parents, alumni, teaching and non-teaching faculty members, and all my dear and near students. Good evening to you all and hello everyone. I am delighted and thrilled to have the chance to speak to you on this special occasion as you young children are celebrating the annual day of Vidyaratna English Medium School. It's a great honor for me to be in your midst as a chief guest and address the young and energetic minds. I know that this is not a platform to give a lengthy speech because all the parents have come to see their children performing, doing different cultural activities, taking prizes, and also we cherish the same thing when we are in school days. Even children are eager to perform on the stage. Best wishes to all the young and energetic children. First of all, I thank Shri Ravindra Shetty and Soumya Madam for inviting me to giving me this opportunity, and also I congratulate all the students who are going to get prizes for your remarkable achievement in both academic and extracurricular activities. I also congratulate all the headmistress and all the teaching and non-teaching faculty members for upbringing the kids, because they are the future of tomorrow. This is only possible by the dedication and hard working of all the teaching and non-teaching faculty members. So best wishes to all the teachers. The one piece of advice from you, see, the purpose of education is to replace an empty mind with an open mind. So when you are born, your mind is empty. So you have to make this mind open. Today, you are a part of the digital era, and information is available at your fingertip. But this does not make things easy. It makes you lazy. Because when we were small, mobile was not there. We used to remember the phone numbers of almost 20 people. My father's, the landline, then uncle's landline, auntie's landline, chikkamma, doddamma, so many people. But now, forget about remembering your parents' mobile number. There are so many students come to our college, they don't remember their phone number. If they want to know their number, they have to see the mobile enter. So we have to come to that, because this digital era made you lazy. So please, my dear students, don't be lazy. So kind request to all the students, please come out of comfort zone. Don't be in comfort zone. And dedicate yourself to develop the unwavering desire. You should always have a desire to succeed in life. School should be the right place to enrich yourself. If you are doing your best, whatever capacity you have, you do utmost, you will realize that you have no time to worry about in future. Student's life can be a wonderful and insightful experience, but only if you desire it, make it so.
It's everything is within you. My dear students, never forget to practice the value given to you by your teachers and parents. I am very pathetic to say, very painful to say, many students now they get very good marks, but should not feel bad. There are many students they don't have samskara. The moral values are not there. Respect your parents, elders, and never let them down. Your teachers guide you to be better individuals, always grateful to them. Learn to have values like being organized, punctual, perseverant. That means never give up no matter any difficulty arises. Because many students, what happens is whenever there is a problem at home, exams comes, they get depression. So please, whatever situation come, be bold. Try to face challenges. When you inculcate all these behavior within you, you will reach your goal without a trouble. Try to be a lifelong student and do not let of curiosity. This is one more very important things the student should develop. Always be curious. Because when you are small, we used to ask many questions to your parents. Why is like that? Why is like this? But as you grow up, the curiosity stops. This you should make it habit even in school time. Then only the subject will be very, very, very easy for you. Be like the ship that has set sail to explore and achieve. Never hesitate to be gentle and good-natured, as this makes others happy and in return you are happy too. Spread happiness and goodwill everywhere surrounding you. And I believe this is a strong message every child should be taught during this time when all around we have a lot of negative happenings. The last piece of advice what I am going to give is, science I got 100%, social I got 100%, every subject I got 100%. That is not enough to have a good human being or to succeed in life. Together with the bookish knowledge, try to get the general knowledge and also common sense. I can give one small joke, so don't feel bad. ಒಂದು ಶಾಲೆಯಲ್ಲಿ ಒಬ್ಬ ಟೀಚರು ಪಾಠ ಮಾಡ್ತಾ ಇದ್ರು, ಕೆಮಿಸ್ಟ್ರಿ ಮೇಸ್ಟ್ರು. ಇಟ್ಸ್ ಜಸ್ಟ್ ಎ ಜೋಕ್, ಇಟ್ಸ್ ನಾಟ್ ಎ ಫ್ಯಾಕ್ಟ್. ಕೆಮಿಸ್ಟ್ರಿ ಮೇಸ್ಟ್ರು ಶಾಲೆಯಲ್ಲಿ ಮಕ್ಕಳಿಗೆ ಕ್ವಶನ್ ಕೇಳಿದ್ರು, ಕಬ್ಬಿಣವನ್ನು ಮನೆಯ ಹೊರಗಡೆ ತೇವ ಅಂದರೆ ನೀರಿನ ಪಸೆ ಇರುವ ಜಾಗದಲ್ಲಿ ಇಟ್ಟರೆ ಏನಾಗ್ತದೆ? ಕೆಮಿಸ್ಟ್ರಿ. ಯಾರಿಗೆ ಉತ್ತರ ಗೊತ್ತುಂಟು ಕೈ ಎತ್ತಿ ಅಂತ ಹೇಳಿದರು. ಆಗ ಇಬ್ಬರು ಸ್ಟೂಡೆಂಟ್ಸ್ ಕೈ ಎತ್ತಿದ್ರು. ಓಕೆ, ಏನು ಹೇಳಪ್ಪ ಆನ್ಸರ್ ಅಂತ ಹೇಳಿದ. ಅವ್ರು ಹೇಳ್ದ, ಸರ್ ಕಬ್ಬಿಣವನ್ನು ಮನೆಯ ಹೊರಗಡೆ ನೀರಿನ ಪಸೆ ಇರುವ ಜಾಗದಲ್ಲಿ ಇಟ್ಟರೆ ಅದು ತುಕ್ಕು ಹಿಡಿತದೆ. ಓಹ್, ವೆರಿ ಗುಡ್, ಸಿಡಾನ್, ವೆರಿ ಗುಡ್, ಆನ್ಸರ್ ಕರೆಕ್ಟ್. ಇನ್ನೊಬ್ಬ ಸ್ಟೂಡೆಂಟ್ ಕೂಡ ಕೈ ಎತ್ತಿ ನಿಂತಿದ್ದ. ಏನು ಮಾಡ, ಇದು ಅವನೇ ಹೇಳಿದ ಉತ್ತರ ಸರಿಯಲ್ವಾ? ಸರ್, ಮನೆಯ ಹೊರಗಡೆ ಕಬ್ಬಿಣ ಇಟ್ಟು ನೋಡಿ ಮರುದಿವಸ ಅದು ಇರಲಿಕ್ಕಿಲ್ಲ, ಗುಜಿರಿಯ ಹಿಡ್ಕೊಂಡು ಹೋಗ್ತಾನೆ. See, the first answer is correct. That is bookish knowledge. Second answer, if you write, you don't get marks in the exam. But second one is also correct, it's a common sense. Therefore, my dear students, if you want to succeed in life, together with the bookish knowledge, try to get even the general knowledge and also the common sense. Once again, I wish all the students a good luck in your future life, and no matter whatever you be in future, any job you take, but be a proud, dignified citizen of our great nation and be a good human being. Thank you. We are greatly inspired by your wonderful speech. Thank you, sir. Now, the prize distribution of various events. At first, I call upon Suprita S. to read out 6th standard prize list. And I kindly request Gopalakrishna sir to distribute the prize. Good evening to all. It's time to celebrate the students who have demonstrated exceptional excellence in their academic pursuits. Let's acknowledge the honor their remarkable accomplishment with pride and appreciation. Now I call the students 6th standard A section. Manisha Rai, general proficiency first, English first, Kannada first, Hindi first,
Maths first, Science first, Social Science first. General proficiency second, Hindi second, Maths second, Science second, Social Science second. Sanash Hajma, English second. Khatija Farah, Science second. Sakshi Koingaji, Kannada second, singing second. Pratiksha, Science second. Anvita, singing third. Parents, please encourage your children. Charitya, fancy dress third. Now 6th standard B section, Madiha Fatima, general proficiency first, English first, Kannada first, Hindi first, social science first, maths second, science second, English education second, fancy dress second. Jashit Kumar S, general proficiency second, maths first, science first, English second, Kannada second, Hindi second, English education third. Hamsika Shetty, science first, social science second, fancy dress first. Rishan H. Pujari, science first, Hindi second. Samriddhi, science first. Thank you. Now I call upon Suma Miss to read out the 7th standard prize list. Good evening everyone. I will read out the names of the 7th A first. Urvi R.P. General Proficiency first, Kannada first, Hindi first, Science first, Maths second, English second, Singing first, English allocation first. Please give them the big round of applause. General proficiency first, English first, Maths first, Hindi second, Science second, Social Science second. Angel Francis, General proficiency second, English first, Science and Social Science first, Science second. Please encourage the students with huge Rishika, round of Kannada applause. second. Sanvi, Social Science second.
Now 7B standard. Mohammad Shahir Hamid, General Proficiency first, Hindi first, Maths first, Science first, English second, Singing second. Vidyashri G, General Proficiency second, English first, Social Science first, Kannada second, Maths second, Science second. Anushri, Kannada first, Hindi second, Social Science second. Congratulations children, thank you for the opportunity. Thank you so much, madam. Next prize list will read by our Shweta madam. Shweta Visa. Good evening everyone. Today we have the honor of recognizing some exceptional students who have achieved outstanding results. These students have not only demonstrated their commitment to their studies, but have also surpassed expectations with their impressive scores. Now I shall read out the prize list of 8A and 8B. I request today's President Rotarian Professor Dr. Ravishankar Rao to give away the prize. 8A, G1R, General Proficiency first, English first, Kannada first, Hindi first, Mathematics first, Science first, Social Science first, English Education second. Kshitija Tanvai, General Proficiency second, English second, Hindi second, Mathematics second, Social Science second. Tanvi, Kannada second, Science second. Srijan, singing third. Now 8B section, Mehak Fatima, General Proficiency first, English first, Kannada first, Hindi first, Mathematics first, Science first, Social Science first, Kannada Essay second. Dikshit S, General Proficiency second, Hindi second, Mathematics second, Science second, Social Science second, Kannada Essay third. Riha Zainaba, English second, Kannada second. Thank you. Thank you, Shweta ma'am. Next prize list will read out by the Hemumalini N. Now I will read out the prize list of 9A. Sara Aikan, General Proficiency first, Mathematics first, Science first, Social first, English second, Kannada second, Hindi second. Sagar Surya, General Proficiency second, English first, Kannada first, Hindi first, Science second, Social Science second. Tanvi Rai, singing first. Mohammad Afan, singing third. Next, 9B section. Raghavendra, General Proficiency first, Kannada first, Hindi first,
Social Science first, Mathematics second, Science second. Yatvika B. General Proficiency second, English second, Social Science second. Suman Nisar, Maths first, English first, Science first, Hindi second. Sarojini, Kannada second. Thank you. Good evening all. I will read out the prize list of 10th A standard. Gautami, General Proficiency first, Kannada first, Hindi first, Mathematics first, English second, Science second and Social Science second. Mohammad Sinan, General Proficiency second, Science first, Social Science first, English second, Kannada second, Hindi second and Mathematics second. Salina, English first. Pratiksha, English allocation third. Now 10th B standard, Aisha Alina, General Proficiency first, Hindi first, Mathematics second and Social Science second. Manvit D, General Proficiency second, Maths first, Kannada second, Science second and Kannada SCA first. Nafisat Afiza, English first, Science first and Social Science first. Mariamat Fazila, Social Science first, English second and Kannada second. Ahmad Mufiz, Hindi second. Gadavi S, English allocation first. Sannidhi, singing second. Congratulations all the prize winners. Thank you. Yes. Group competition. First, science model, higher primary. First place goes to Vamshi Kottari and Manohara, 6th A standard. I request Ratnavati madam, please honor the winners.
Varshit Shetty, 6th B, Madiha Fatima and Hamsika Shetty, 6th B. Now high school section, science model, first place goes to Mehek Fatima and Fatimat Nuha, 8th B. Second place goes to Pratiksha and Gautami, 10th A. Third place shared by two teams, Manvit D and Chirag S, 10th B, Manvi B and Trisha, 9th A. Next, mind show, high school section. First place goes to Mehek Fatima and Party, 8th B. Second place goes to Ganavi GH and Party, 10th B. Second place goes to Ganavi GH and Party, 10th B. Third place goes to Suman Nisar and Party, 9th B. Third place Suman Nisar and Party, 9th B. The next wall hanging competition, higher primary. First place goes to Madiha Fatima and Maimuna Shazna, 6th B. Second place Samriddhi and Riha Salma, 6th B. Third place shared by two teams, Hamsika Shetty and Pratiksha, 6th B. Shashi Koikaji and Anvita Rai, 6th A. Sakshi Koikaji and Anvita Rai, 6th A. High school section, wall hanging competition. First place goes to Nafiza Zainaba and Ishba Fatima, 10th A. Second place goes to Mehek Fatima and Fatima
children. Thank you. Remember, next the winners list of sports group competitions. The list will read out by our physical director of our school, Mr. Rakesh. All the winners, please get ready. Annual Sports Prize 2023 and 24. High school section boys volleyball. First place goes to Ganga House. Students, please get ready for receiving. Second place Netravati House. Second place goes to Netravati House. Third place Tunga House. Volleyball third place Tunga House. High school section girls throw ball. First place goes to Kaveri House. Second place goes to Ganga House. Throw ball. Third place Netravati House. Higher primary section boys volleyball. First place goes to Kaveri House. Second place goes to Ganga House. Second place Ganga House. Higher primary section volleyball. Third place goes to Tunga House. Higher primary
throw ball second, Ganga House. Higher primary section girls, throw ball second place, Ganga House. Individual championship, higher primary, boys section, Mohammad Shan, 7th A, Ganga House. Mohammad Shan, 7th A. Higher primary section girls, Faina Halima, 7th A, Kaveri House. Individual championship, high school section boys, PH Muhammad Riyaz, 10th B, Kaveri House. High school section girls, Krisha S. Shetty, 9th A, Ganga House. Group championship shared by two houses, first Kaveri House and Ganga House. Now is the time to listen the presidential speech. The well-known speaker and today's president of the function, Rotarian Professor Dr. H. Ravi Shankar Rao. Dear students, please lend your ear a moment to listen our presidential speech. Om Shri Guru Bhyo Namah. Srimati Ratnavati Shetty, the matriarch of the family and treasurer of this institution, Rotarian Sri K. Ravindra Shetty Ulidottu, the president of the Ratna Education Trust, Sri Mohandas Shetty, vice president, Rotarian Srimati Soumya R. Shetty, secretary of the Ratna Education Trust, Srimati Naeem Hamid, headmistress of the schools, Mohammad Hazim, the school people leader, interactor Miss Selina, faculty, staff, parents, invitees, and on the stage, sharing the limelight with me, our chief guest, Professor Gopal Krishna Shetty, media fraternity, ladies and gentlemen. I will begin with a little bit in Kannada. When I come to the parents, I'll speak in Kannada. When I come to the students, I'll speak in English. ಒಂದು ಪ್ರಶ್ನೆ ಕೇಳುವಂಥದ್ದಿದೆ.
ಯಾರಾದರೂ ರವೀಂದ್ರ ಶೆಟ್ಟರು ಹಾಗೆ ಹೇಳಿದರು, ಬೇರೆ ಬೇರೆ ಕಾಲೇಜುಗಳಿಗೆ, ಬೇರೆ ಬೇರೆ ಊರುಗಳಿಗೆ ಇಲ್ಲಿನ ವಿದ್ಯಾರ್ಥಿಗಳು ಹೋಗಿದ್ದಾರೆ. ಅಲ್ಲಿ ಹೋಗುವಾಗ ಒಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮ ಶಾಲೆ ಹೇಗಿತ್ತು, ನಿಮ್ಮ ಶಾಲೆ ಹೇಗಿದೆ ಅಂತ. ಸೊ ಒಳ್ಳೆಯ ಶಾಲೆ ಅಂತ. ಇಲ್ಲಿ ಎಲ್ಲ ಹೆತ್ತವರ, ವಿದ್ಯಾರ್ಥಿಗಳ, ಪೋಷಕರ ಮುಖಗಳನ್ನು ನೋಡುವಾಗ ನೀವೆಲ್ಲ ಭಾಳ ಹಸನ್ಮುಖಿಗಳಾಗಿ ಇರುವುದನ್ನು ನಾನು ಕಂಡಿದ್ದೇನೆ, ಕಾಣ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಇದೊಂದು ಒಳ್ಳೆಯ ಶಾಲೆ ಅಂತ ಸಾಬೀತುಗೊಂಡಂತಾಗಿದೆ ಅಂತ ನನ್ನ ಒಂದು ಭಾವನೆ. ಅರೆ, ಇದು ಒಳ್ಳೆಯ ಶಾಲೆ ಮಾತ್ರ ಅಲ್ಲ, ಇದು ಉತ್ತಮ ಶಾಲೆ ಕೂಡ. ದಿಸ್ ಇಸ್ ನಾಟ್ ಮಿಯರ್ಲಿ ಅ ಗುಡ್ ಸ್ಕೂಲ್, ದಿಸ್ ಇಸ್ ಆಲ್ಸೋ ಅ ಗ್ರೇಟ್ ಸ್ಕೂಲ್. ಇದೊಂದು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ವಿದ್ಯಾರ್ಥಿಗಳಾಗಲಿ, ಪೋಷಕರಾಗಲಿ, ಹೆತ್ತವರಾಗಲಿ, ಫ್ಯಾಕಲ್ಟಿಯವರಾಗಲಿ, ವಿದ್ಯಾರ್ಥಿಗಳಾಗಲಿ, ಎಲ್ಲರೂ ಈ ಒಂದು ವ್ಯತ್ಯಾಸವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಏನು ವ್ಯತ್ಯಾಸ ಹೇಳಿದರೆ, ಒಳ್ಳೆಯ ಶಾಲೆಗೂ ಉತ್ತಮ ಶಾಲೆ, ಉತ್ತಮ ಶಾಲೆ ಅಂದರೆ ಯೋಗ್ಯ ಶಾಲೆ, ಯೋಗ್ಯ ಶಾಲೆ, ಉತ್ತಮ ಶಾಲೆ ಹಾಗೂ ಯೋಗ್ಯ ಶಾಲೆ, ಅ ಗುಡ್ ಸ್ಕೂಲ್ ಆ್ಯಂಡ್ ಅ ಗ್ರೇಟ್ ಸ್ಕೂಲ್. ಈ ಒಳ್ಳೆಯ ಶಾಲೆಗಳ ಲಕ್ಷಣ ಏನಂತ ಹೇಳಿದರೆ, ಒಳ್ಳೆಯ ಎಜುಕೇಷನ್ ಕೊಡ್ತಾರೆ, ಪಾಠ ಗೀಟ ಎಲ್ಲ ಆಗುತ್ತೆ, ಡಿಗ್ರಿ ಸಿಗುತ್ತೆ, ವಿದ್ಯಾರ್ಥಿಗಳು ಮುಂದೆ ಹೋಗ್ತಾರೆ, ಕ್ರಮ ಪ್ರಕಾರವಾಗಿ ಪಾಠ ಎಲ್ಲ ಆಗುತ್ತೆ. ಆದರೆ ಗ್ರೇಟ್ ಶಾಲೆದು ಲಕ್ಷಣ ಅಂತ ಹೇಳಿದರೆ, ಒಂದು ಪೂರಕವಾದ ವಾತಾವರಣ, ಎನ್ವೈರನ್ಮೆಂಟ್ ಫಾರ್ ಲರ್ನಿಂಗ್ ಆ್ಯಂಡ್ ಗ್ರೋತ್ಸ್. ಇದು ಉತ್ತಮ ಶಾಲೆಗಳ ಲಕ್ಷಣ. ಅಂತಹ ಒಂದು ಸಪೋರ್ಟಿವ್ ಎನ್ವೈರನ್ಮೆಂಟ್ ಈ ಶಾಲೆಯಲ್ಲಿ ಇದೆ ಅಂತ ನಾನು ಕಂಡುಕೊಂಡಿದ್ದೇನೆ. ಇವತ್ತಿನ ಶಿಸ್ತಿನ ಒಂದು ವಾತಾವರಣ ನೋಡಿ ಇಷ್ಟೆಲ್ಲ ಅಚೀವ್ಮೆಂಟ್ಸನ್ನು ವಿದ್ಯಾರ್ಥಿಗಳು ಬಂದು ಶೋಕೇಸ್ ಮಾಡಿದ್ದಾರೆ. ಅಂತಹ ಒಂದು ಶಾಲೆಯನ್ನು ನೋಡಿದಾಗ ಖಂಡಿತವಾಗಿ ಇಲ್ಲಿ ಒಂದು ಸಪೋರ್ಟಿವ್ ಎನ್ವೈರನ್ಮೆಂಟ್ ಇದೆ ಅಂತ ನಾನು ಹೇಳಬಯಸ್ತಾ ಇದ್ದೇನೆ. ಈ ಸಪೋರ್ಟಿವ್ ಎನ್ವೈರನ್ಮೆಂಟ್ನ ಮೂಲಕ there is ample opportunities for the growth of students, and students feel safe, students feel respected, and students feel valued. Adkane in a supportive environment of this kind, it is not merely teaching that takes place, but also learning that takes place. And that's the vital distinction between a good school and a great school. In a good school, teaching takes place, but in a great school, learning takes place. And this distinction between teaching and learning is a very important one. In fact, it is part of the same cycle of communication, of education, that is very vital to the education process, to the process of pedagogy. And therefore, it's not just marks. It's not just the marks. Marks are important, of course. It's not just the marks. ಒಂದು ಶಾಲೆಯಲ್ಲಿ ನಾನೊಂದು ಸರ್ವೆಯಲ್ಲಿ ಭಾಗಿಯಾಗಿದ್ದೆ, ಹೆತ್ತವರ ಸರ್ವೆ, ವಿದ್ಯಾರ್ಥಿಗಳ ಸರ್ವೆ, ಟೀಚರ್ಸ್ಗಳ ಸರ್ವೆ ಅಂತ. ಅದರಲ್ಲಿ ಒಂದು ಹೆತ್ತವರು ನನ್ನ ಹತ್ರ ಕೇಳಿದ್ದಿತ್ತು, ಶಾಲೆಗೆ ಎಷ್ಟು ರಿಸಲ್ಟ್ ಬರ್ತದೆ? 100%. ಹೋದ ವರ್ಷ 100%. ಹಾಗಾದರೆ ಈ ಸರ್ವೆ ಯಾಕೆ ಬೇಕು ಅಂತ. ಅಂದರೆ ನಮ್ಮ ಮನೋಧೋರಣೆಯಲ್ಲಿ ಇರುವಂಥದ್ದು, ವಾಟ್ ಈಸ್ ದೇರ್ ಇನ್ ಅವರ್ ಸೈಕಿ ಇಸ್ ದ್ಯಾಟ್ ಓನ್ಲಿ ಮಾರ್ಕ್ಸ್ ಆರ್ ಇನಫ್, ಬಿಕಾಸ್ ಮಾರ್ಕ್ಸ್ ಇಸ್ ಅ ಪಾಸ್ಪೋರ್ಟ್ ಟು ಅ ಜಾಬ್, ಆ್ಯಂಡ್ ಜಾಬ್ ಇಸ್ ಅ ಪಾಸ್ಪೋರ್ಟ್ ಟು ಅ ಕೆರಿಯರ್, ಆ್ಯಂಡ್ ಅ ಕೆರಿಯರ್ ಇಸ್ ಅ ಪಾಸ್ಪೋರ್ಟ್ ಟು ಎ ಗುಡ್ ಲೈಫ್. ದಟ್ಸ್ ಆಲ್ ದಟ್ ವಿ ಆರ್ ಲುಕಿಂಗ್ ಆಟ್. ವೇರ್ ನಮ್ಮ ಗೋಪಾಲ್ ಕೃಷ್ಣ ಶೆಟ್ಟರು ಭಾಳ ಚೆನ್ನಾಗಿ ಹೇಳಿದರು, ಬಿಕಾಸ್ ನಾಟ್ ಜಸ್ಟ್ ಮಾರ್ಕ್ಸ್ ವಿಚ್ ಆರ್ ಇಂಪಾರ್ಟೆಂಟ್, ಬಟ್ ದಿ ಓವರಾಲ್ personality of the student, the overall achievement of the student, the self-confidence of the student, that is what is most important for life itself. ಮತ್ತೆ second part of it, of a great school, is a strong leadership. And here, in this very dedicated couple that you have here, Rotarian K. Ravindra Shetty Ulidottu and Srimati Soumya Shetty, you have an absolutely wonderful set of human beings who are dedicated and committed to the task of education and to providing so many facilities in the school. It's really a wonderful thing. I must compliment the management of the school and also Mr. Mohandas Shetty for providing this kind of a wonderful environment for the students to learn and to grow. And along with that, along with this vision of the management, the visionary leadership that you have here, which is an inspiration and motivation to our students, you also have parental involvement. ನಾನು ಇದನ್ನು ಕಂಡಿದ್ದೇನೆ. ಹೆತ್ತವರು ಈ ಶಾಲೆಯ ಎಲ್ಲ ವಿಷಯಗಳಲ್ಲಿ ಭಾಗಿಯಾಗಿದ್ದಾರೆ. They are partners in the process of education. This is a very healthy ಲಕ್ಷಣ. ಇದೊಂದು ಒಳ್ಳೆಯ ಲಕ್ಷಣ, ಉತ್ತಮವಾದ ಲಕ್ಷಣ. ಪೇರೆಂಟ್ಸ್ ಬಂದು ಶಾಲೆಯಲ್ಲಿ ಭಾಗಿದಾರರಾಗಿ
ವರ್ತಿಸುವಂಥದ್ದು ಒಳ್ಳೆಯ ಲಕ್ಷಣ. ಆ್ಯಂಡ್ ವಿ ಹ್ಯಾವ್ ದಿಸ್ ಎನ್ವೈರನ್ಮೆಂಟ್ involved here itself and this trust, and I must compliment the college management and the college faculty as well, the teachers and the staff of the college for building up this trust. ಇದು ಒಂದು ಟ್ರಸ್ಟ್ ರಿಲೇಷನ್ಶಿಪ್, ಅದು ಪೇರೆಂಟ್ಸ್ ಒಟ್ಟಿಗೆ ಇರುವಂತಹ ರಿಲೇಷನ್ಶಿಪ್ ಒಂದು ಟ್ರಸ್ಟ್ ರಿಲೇಷನ್ಶಿಪ್. ಅಂತಹ ಟ್ರಸ್ಟ್ ರಿಲೇಷನ್ಶಿಪ್ಪನ್ನು ಈ ಮ್ಯಾನೇಜ್ಮೆಂಟು ಬೆಳೆಸಿಕೊಂಡು ಬಂದಿದೆ, ವರ್ಧಿಸಿಕೊಂಡು ಬಂದಿದೆ. ದಿಸ್ ಈಸ್ ಅ ವಂಡರ್ಫುಲ್ ಥಿಂಗ್ ಅಬೌಟ್ ದ ಸ್ಕೂಲ್ ವಿಚ್ ಮೇಕ್ಸ್ ಇಟ್ ನಾಟ್ ಜಸ್ಟ್ ಅ ಗುಡ್ ಸ್ಕೂಲ್ ಬಟ್ ಆಲ್ಸೋ ಎ ಗ್ರೇಟ್ ಸ್ಕೂಲ್. ಮತ್ತು ರವೀಂದ್ರ ಶೆಟ್ಟರು ಒಂದು ಒಳ್ಳೆ ಮಾತು ಹೇಳಿದರು, ಈ ಶಾಲೆಯ ಧ್ಯೇಯ ಏನಂದರೆ ವಿದ್ಯೆ, ವಿನಯ ಮತ್ತು ಸೇವೆ. ವಿದ್ಯೆ, ವಿನಯ ಮತ್ತು ಸೇವೆ. ಭಾರತೀಯ ಸಂಸ್ಕೃತಿಯಲ್ಲಿ ಬರೇ ವಿದ್ಯೆಗೆ ಬೆಲೆ ಇಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಬರೇ ವಿದ್ಯೆಗೆ ಬೆಲೆ ಇಲ್ಲ. ವಿದ್ಯೆಯೊಟ್ಟಿಗೆ ವಿನಯ ಇರಲೇಬೇಕು. ವಿನಯ ಇಲ್ಲದ ವಿದ್ಯೆಯೇ ಅಲ್ಲ. ಇದೊಂದು ಈ ಎರಡು ಕಾಲೊಕೇಶನ್ಸ್ ಅನ್ನು ಒಟ್ಟು ತಂದಿದ್ದಾರೆ ನೋಡಿ ಶಾಲೆಯಲ್ಲಿ. ವಿದ್ಯೆ ಮತ್ತು ವಿನಯ ಬಹಳ ಉತ್ತಮವಾದ ಒಂದು ಕಾಲೊಕೇಶನ್ ಇದು, ಒಟ್ಟಿಗೆ ತಂದಿರುವಂತಹದ್ದು. ಅದರ ಜೊತೆ ಸೇವೆ, ವಿದ್ಯೆ, ವಿನಯ, ಸೇವೆ, ಇದೆರಡು ಒಟ್ಟಿಗಿದ್ರೆ ಸೇವೆ ಖಂಡಿತ ಬರ್ತದೆ, ಮನದಾಳದಿಂದ ಬರ್ತದೆ, ಸಮಾಜಮುಖಿ ಆಗಲಿಕ್ಕೆ ಸಾಧ್ಯ. ಅಂತಹ ಒಂದು ಪೂರಕ ಎನ್ವೈರನ್ಮೆಂಟನ್ನು ಈ ಶಾಲೆ ಕೊಟ್ಟಿದೆ. ಅದರೊಚ್ಚಿಗೆ ಒಳ್ಳೆಯ ಟೀಚರ್ಸನ್ನು ಕೊಟ್ಟಿದ್ದಾರೆ, ಕಾಂಪಿಟೆಂಟ್ ಟೀಚರ್ಸನ್ನು ಕೊಟ್ಟಿದ್ದಾರೆ, ಸಫಿಷಿಯೆಂಟ್ ರಿಸೋರ್ಸನ್ನು ಶಾಲೆಗೆ ಹಾಕಿದ್ದಾರೆ, ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ವಿದ್ಯಾರ್ಥಿಗಳೊಟ್ಟಿಗೆ ಸಹಕರಿಸಿ ಅವರ ಉತ್ತಮ ಬಾಳಿಗೆ ಒಂದು ನಾಂದಿಯನ್ನು ಹಾಡಿದ್ದಾರೆ. ಇಂತಹ ಒಳ್ಳೆಯ ಶಾಲೆಯಲ್ಲಿ, ಉತ್ತಮವಾದ ಶಾಲೆಯಲ್ಲಿ ನೀವೆಲ್ಲರೂ ಓದ್ತಿರುವಂತಹದ್ದು ನಿಮ್ಮ ಒಂದು ಭಾಗ್ಯನೇ ಅಂತ ಹೇಳ ಬಯಸ್ತಾ ಇದ್ದೇನೆ. ಆದ ಕಾರಣ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅವರ ಹೆತ್ತವರು, ಅವರ ಪೋಷಕರು ಈ ಶಾಲೆಯ ಬಗ್ಗೆ ಒಂದು ಫೀಲಿಂಗ್ ಆಫ್ ಪ್ರೈಡ್ ಇರಬೇಕು. ನಿಮ್ಮ ಹತ್ರ ಕೇಳಿದರೆ, ವಿದ್ಯಾರ್ಥಿಗಳ ಹತ್ರ ಕೇಳಿದರೆ ಯಾವ ಶಾಲೆಯಲ್ಲಿ ಓದ್ತಾ ಇದ್ದಿ ಹೇಳಿದರೆ ವಿದ್ಯಾರತ್ನ ಶಾಲೆ ಅಂತ ಹೇಳಿ ವಿತ್ ಪ್ರೈಡ್, ಒಂದು ಹೆಮ್ಮೆಯಿಂದ ನೀವು ಹೇಳಬೇಕು, ನಾನು ವಿದ್ಯಾರತ್ನ ಶಾಲೆಯಲ್ಲಿ ವಿನಯವನ್ನು ಪಡ್ಕೊಂಡದ್ದು ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಪಟ್ಟು ಹೇಳಬೇಕಾದದ್ದು ಖಂಡಿತವಾಗಿ. ಅದರ ಜೊತೆಗೆ ನೀವು ನಿಮ್ಮ ಟೀಚರ್ಸ್ಗೆ ಮತ್ತು ನಿಮ್ಮ ಹೆತ್ತವರಿಗೆ ಇಬ್ಬರಿಗೂ ಕೂಡ ಯು ಹ್ಯಾವ್ ಟು ಬಿ ಗ್ರೇಟ್ಫುಲ್. ಯಾಕಂದರೆ ವಿನಯದ ಜೊತೆ ಗ್ರ್ಯಾಟಿಟ್ಯೂಡ್ ಬರ್ತದೆ. ಈ ಗ್ರ್ಯಾಟಿಟ್ಯೂಡ್ ಅಂತ ಹೇಳುವಂಥದ್ದು ಭಾಳ ಮುಖ್ಯ. ಅದರಿಂದಾಗಿ ನಾವು ಶ್ರೇಷ್ಠವಾದ ವಿದ್ಯಾವಂತರಾಗುವಂಥದ್ದು. ಬರೀ ಡಿಗ್ರಿಯಿಂದ ವಿದ್ಯಾವಂತರಾಗೋದಿಲ್ಲ, ನಮ್ಮ ಗುಣಗಳಿಂದ ವಿದ್ಯಾವಂತರಾಗುತ್ತೇವೆ. ಸ್ಟೂಡೆಂಟ್ಸ್ ಹ್ಯಾವ್ ಟು ಬಿ ಗುಣವಂತಾಸ್ ಆಲ್ಸೋ. ಗುಣವಂತರಾಗಿದ್ದರೆ ಮಾತ್ರ ವಿದ್ಯಾರ್ಥಿಗಳು ಜೀವನದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ಒಂದು ವಿಚಾರ ಹೇಳಬೇಕು, ವಿದ್ಯಾರ್ಥಿಗಳಿಗೆ ಹೆಮ್ಮೆಯ ವಿಚಾರ ಅಂದರೆ ಇಷ್ಟೆಲ್ಲ ಸೌಕರ್ಯಗಳು ನಿಮಗಿದೆ. ಈ ಸೌಕರ್ಯಗಳನ್ನು ನೀವು ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸಬೇಕು. ಎಲ್ಲರೂ ಉಪಯೋಗಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೇನೆ, ಬಟ್ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ದೀಸ್ ಫೆಸಿಲಿಟೀಸ್ ಕಂಪ್ಲೀಟ್ಲಿ ಆ್ಯಂಡ್ ಫುಲ್ಲಿ, ಬಿಕಾಸ್ ಯು ಹ್ಯಾವ್ ಟು ಗ್ರೋ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳಿಗೆ, ಹೆತ್ತವರಿಗೂ ನಾನು ಹೇಳುವಂಥದ್ದು, ಕಾಲ ಬದಲಾಗಿದೆ. ಈಗ ಕಾಲ ಬದಲಾಗಿದೆ. ನೀವೊಂದು ಜಾಬ್ ಇಂಟರ್ವ್ಯೂಗೆ ಹೋದರೆ ನಿಮ್ಮ ಡಿಗ್ರಿ ಎಷ್ಟು ಅಂತ ಫಸ್ಟಾಗಿ ಕೇಳ್ತಾರೆ. ಡಿಗ್ರಿ ಬೇಕು, ನಿಜ, ನಿಮ್ಮ ಡಿಗ್ರಿ ಬೇಕು ಖಂಡಿತವಾಗಿ. ಆದರೆ ಅದರ ನಂತರ ಅದನ್ನು ಬದಿಗಿಡ್ತಾರೆ. ನಿನ್ಗೇನು ಮಾಡಲಿಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಈಗಿನ ಕಾಲದ ಇಂಟರ್ವ್ಯೂ ಪ್ರೋಸೆಸ್ ಪೂರ್ಣ ಬದಲಾಗಿದೆ. If you cannot do anything for your company, then you will not be appointed. It's very simple. The logic is very simple. You may have a first class, you may have a first rank. These are important. Study is important. ಖಂಡಿತ ಅದು ಮುಖ್ಯ. ಡೆಫಿನೆಟ್ಲಿ ಓದುವಿಕೆ ಬಹಳ ಮುಖ್ಯ. ಆದರೆ ಅದರ ಜೊತೆಗೆ ನಿಮ್ಮ ಪರ್ಸನಾಲಿಟಿಯನ್ನು ಕಲ್ಟಿವೇಟ್ ಮಾಡಿಕೊಂಡು ಸ್ಕಿಲ್ಸನ್ನು ಡೆವಲಪ್ಮೆಂಟ್ ಮಾಡುವಂಥದ್ದು. ಆದ ಕಾರಣ ನಮ್ಮಲ್ಲಿ ಸ್ಕಿಲ್ ಬಿಲ್ಡಿಂಗ್, ಸ್ಕಿಲ್ ಇಂಡಿಯಾ ಅಂತ ನಮ್ಮ ಪ್ರಧಾನಮಂತ್ರಿಗಳು ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ತಂದಿರುವಂಥದ್ದು. ಅದಕ್ಕೋಸ್ಕರ ನಾವು ದೇಶಕ್ಕೆ ಯಾವುದು ಒಳ್ಳೆಯದು ಅಂತ ನಾವು ನೋಡಬೇಕಾಗ್ತದೆ, ವಿದ್ಯಾರ್ಥಿಗೆ ಯಾವುದು ಒಳ್ಳೆಯದು ಅಂತ ನಾವು ನೋಡಬೇಕಾಗತ್ತೆ. ಆ ಸ್ಕಿಲ್, ಯಾವುದೇ ಸ್ಕಿಲ್ ಇರ್ಬೋದು, ಭಾಳ ಮುಖ್ಯ. ಆ್ಯಂಡ್ ಇನ್ ಅ ಕಂಪ್ನಿ ವೆನ್ ಯು ಆರ್ ಅಪಾಯಿಂಟೆಡ್, ನೀವು ಕೆಲಸ ತಗೊಳ್ಳುವಾಗ ಇದೇ ಸ್ಕಿಲ್ಸನ್ನು ನೋಡುವಂಥದ್ದು. ನಿಮ್ಮ ಲಾಯಲ್ಟಿ, ನಿಮ್ಮ ಬಿಲಾಂಗಿಂಗ್, ನಿಮ್ಮ ಎಬಿಲಿಟಿ ಟು ವರ್ಕ್ ಇನ್ ಅ ಗ್ರೂಪ್, ಈ ಥರದ್ದು ನಿಮ್ಮ ಕಲೆಗಳು, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸು, ಇವೆಲ್ಲವನ್ನು ನೋಡ್ತಾರೆ. ಭಾಳ ನೀಟಾಗಿ ಕೆಲಸ ಮಾಡ್ತೀರಾ, ಯುವರ್ ನೀಟ್ನೆಸ್ ಎಲ್ಲವೂ ಮುಖ್ಯ ಆಗ್ತದೆ. ಡಿಗ್ರಿ ಫಸ್ಟ್ ಪಾಯಿಂಟ್ ಅಷ್ಟೇ. ಡಿಗ್ರಿ ಇಸ್ ದ ಫಸ್ಟ್ ಪಾಯಿಂಟ್ ಓನ್ಲಿ. ಬಟ್ ಆಫ್ಟರ್ ದ್ಯಾಟ್ ದೇರ್ ಆರ್ 10 other points which become very vital for your appointment in any kind of environment.
ಆದ ಕಾರಣ ಈ ಸ್ಕಿಲ್ಸನ್ನು ಕಲ್ಟಿವೇಟ್ ಮಾಡ್ಕೊಳ್ಬೇಕು. ಯಾವುದೇ ಸ್ಕಿಲ್ಸ್, ಸ್ಪೀಕಿಂಗ್ ಸ್ಕಿಲ್ಸ್ ಮಾತ್ರ ಅಲ್ಲ, ನಾವು ಸ್ಪೀಕಿಂಗ್ ಹೇಳ್ತೇವೆ, ಇಲ್ಲಿ ಪ್ರೈಸ್ ತಗೊಳ್ಳಿಕ್ಕೂ ಬಂದಿದ್ರು. ಲಿಸ್ನಿಂಗ್ ಸ್ಕಿಲ್ಸ್ ಅಷ್ಟೇ ಮುಖ್ಯ. ಕೇಳುವಂಥ ಸ್ಕಿಲ್ಸ್, ಕೇಳುವಂಥದ್ದು ಬಹಳ ಮುಖ್ಯ. ಎಲ್ಲರಿಗೂ ಕೂಡ ಕೇಳಬೇಕು. ಕೇಳುವಂಥ ಇಟ್ ಇಸ್ ಅ ಸ್ಕಿಲ್, ಇಟ್ ಡಸಂಟ್ ಕಮ್ ಈಸಿಲಿ. ಅರ್ಧ ಗಂಟೆ ಕೂತು ಒಂದು ಭಾಷಣವನ್ನು ಕೇಳುವಂಥದ್ದು ಇಟ್ ಈಸ್ ಅ ಬಿಗ್ ಸ್ಕಿಲ್. ಅದರಿಂದಾಗಲಿಯೇ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಸ್ ವೃದ್ಧಿ ಆಗೋದು. ಯಾಕಂದರೆ ಇನ್ನೊಬ್ಬ ಏನು ಹೇಳ್ತಾನಂತ ನಾವು ಕೇಳಬೇಕಾಗ್ತದೆ, ನಮ್ಮದೇ ಮಾತಾಡೋದಲ್ಲ, ಒಬ್ಬರದ್ದು ಕೇಳುವಂಥದ್ದು. ಈ ಕೇಳುವಿಕೆ, ಹೇಳುವಿಕೆ ಮತ್ತು ಕೇಳುವಿಕೆ ಎರಡರಿಂದ ಸಮಾಜ ವೃದ್ಧಿ ಕೂಡ ಆಗುವಂಥದ್ದು ಅಂತಹ ಒಂದು ರಿಲೇಷನ್ಶಿಪ್ಪಿಂದ ಮಾತ್ರ ಅಂತ ನಾನು ಹೇಳಿ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಡಿಸಿಪ್ಲಿನ್ ಕೂಡ, ಡಿಸಿಪ್ಲಿನ್ ಭಾಳ ಮುಖ್ಯ, ಶಿಸ್ತು ಭಾಳ ಮುಖ್ಯ. ಈ ಟೀಚರ್ ಬೈದರು ಅಂತ ಏನು ಯು ಡೋಂಟ್ ಗೆಟ್ ಆ್ಯಂಗ್ರಿ ಜಸ್ಟ್ ಬಿಕಾಸ್ ಯುವರ್ ಟೀಚರ್ ಹ್ಯಾಸ್ ಸ್ಕೋಲ್ಡೆಡ್ ಯು. ಮೊದಲಿನ ಕಾಲದ ಹಾಗೆ ಅಲ್ಲ, ಈಗಿನ ಟೀಚರ್ಸಿಗೂ ಅವ್ರದ್ದೇ ಹ್ಯಾಂಡಿಕ್ಯಾಪ್ಸ್ ಇದೆ. ಹೆಚ್ಚು ಬೈದರೆ ನಮ್ಮ ಮಕ್ಕಳೆಲ್ಲ ಭಾಳ ಸೆನ್ಸಿಟಿವ್, ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಸ್ವಲ್ಪ ಬೈದರೆ ಮಕ್ಕಳು ಸೆನ್ಸಿಟಿವ್ ಆಗ್ತಾರೆ, ಮಕ್ಕಳು ಸೆನ್ಸಿಟಿವ್ ಆದರೆ ಪೇರೆಂಟ್ಸು ಸೆನ್ಸಿಟಿವ್ ಆಗ್ತಾರೆ. ಹೀಗಲ್ಲ, ಟೀಚರ್ ಹತ್ರ ಹೋಗಿ ಯಾಕೆ ಬೈದ್ರಿ ಅಂತ ಕೇಳೋದು. ನನ್ನ ಮಗನಿಗೆ ಬೈಯೋದ ನಾನು ನೋಡ್ತೇನೆ, ಯಾರಲ್ಲ ಒಂಜಿ ತೂಪೆ ಅಂತ ಹೇಳೋದಲ್ಲ, ಅದಲ್ಲ, ಹೋಗಿ ಕೇಳುವಂಥದ್ದು. ಮಕ್ಕಳಿಗೆ ಮನೆಯಲ್ಲಿ ಸಪೋರ್ಟ್ ಮಾಡಿ, ನಾನು ನಿನ್ನೊಟ್ಟಿಗಿದ್ದೇನೆ, ಡೋಂಟ್ ವರಿ ಅಬೌಟ್ ಇಟ್, ಲೆಟ್ ಅಸ್ ಗೋ ಆ್ಯಂಡ್ ಟಾಕ್ ಅಂತ ಹೇಳಿ, ತೊಂದರೆ ಇಲ್ಲ. ಹೋಗಿ ಶಾಲೆಯಲ್ಲಿ ಮಾತಾಡೋ, ನಾನು ನಿನ್ನ ಜೊತೆ ಇದ್ದೇನೆ, ಐ ವಿಲ್ ನೆವರ್ ಲೆಟ್ ಯು ಡೌನ್, ಸರಿ, ಓಕೆ. ಬಟ್ ಅಟ್ ದ ಸೇಮ್ ಟೈಮ್ ಆಚೆ ಸೈಡು ಕೂಡ ನೋಡಬೇಕು. ಟೀಚರ್ಸ್ ಆರ್ ವೆರಿ ವಲ್ನರಬಲ್ ಆ್ಯಕ್ಚುಲಿ. ಟೀಚರ್ಗಳಿಗೆ ಬೈಯೋದು ಭಾಳ ಸುಲಭ, ಆ ಟೀಚರ್ ಪ್ರಯೋಜನ ಇಲ್ಲ ಅಂತ ಹೇಳೋದು ಭಾಳ ಸುಲಭ. ಹಾಗೆ ನಾವು ಮಾಡೋದು ಸರಿಯಲ್ಲ. ಟೀಚರ್ ಹೊಸದಾಗಿ ಬಂದರೆ ಪಾಠ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳೋದು ಅದು ಸರಿಯಲ್ಲ. ಒಂದು ಟೀಚರಿಗೆ ಒಳ್ಳೆಯ ಅಧ್ಯಾಪಕ ಆಗಬೇಕಾದ್ರೆ 10 ವರ್ಷ ಬೇಕು. 10 ವರ್ಷದ ಪಾಠ ಮಾಡಿದರೆ ಮಾತ್ರ ಉತ್ತಮ ಅಧ್ಯಾಪಕ ಆಗ್ಲಿಕ್ಕೆ ಸಾಧ್ಯ. 1 ವರ್ಷದಲ್ಲಿ ಯಾರೂ ಉತ್ತಮ ಅಧ್ಯಾಪಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷಣಗಳಿರ್ಬೋದು, ಉತ್ತಮ ಅಧ್ಯಾಪಕನಾದ ಲಕ್ಷಣಗಳಿರ್ಬೋದು. ದ ಸೈನ್ಸ್ ಆಫ್ ಅ ಗುಡ್ ಟೀಚರ್ ವಿಲ್ ಬಿ ದೇರ್ ಇನ್ ಅ ನ್ಯೂ ಟೀಚರ್, ಬಟ್ ಅ ಟೀಚರ್ ವಿಲ್ ನಾಟ್ ಬಿ ಎನ್ ಎಕ್ಸಲೆಂಟ್ ಟೀಚರ್ ವಿದಿನ್ 1 or 2 years ಆಫ್ ಟೀಚಿಂಗ್. ಇಟ್ ಟೇಕ್ಸ್ ಅ ಲಾಂಗ್ ಟೈಮ್. ಅದು ಒಂದು ತಪಸ್ಸೆ. ಅದು ಟೀಚಿಂಗ್ ಈಸ್ ಅ ತಪಸ್ಸೇ ಅದು ಖಂಡಿತವಾಗಿ. ಆದ ಕಾರಣ ಇಂಥದ್ದೆಲ್ಲ ನಾವು ಮನಸ್ಸಲ್ಲಿ ಯಾವಾಗಲೂ ಇಟ್ಕೊಳ್ಬೇಕು. ವಿ ಮಸ್ಟ್ ರೆಸ್ಪೆಕ್ಟ್ ಅವರ್ ಟೀಚರ್ಸ್, ವಿ ಮಸ್ಟ್ ರೆಸ್ಪೆಕ್ಟ್ ಅವರ್ ಪೇರೆಂಟ್ಸ್. ಭಾಳ ಮುಖ್ಯ. ಕೆಲವೊಮ್ಮೆ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು, ವೆನ್ ಯು ಗ್ರೋ ಅಪ್ ಯು ಟೆನ್ ಟು ಥಿಂಕ್ ಮೈ ಪೇರೆಂಟ್ಸ್ ನೋ ನಥಿಂಗ್. ಯಾರೋ ಒಬ್ಬ ಅಜ್ಜಿ ಹತ್ರ ಕೇಳಿದ್ರಂತೆ, ನೀನು ಶೇಕ್ಸ್ಪಿಯರ್ ಓದಿದ್ಯಾ? A student went and asked her grandmother, did you read Shakespeare? ಎಲ್ಲಿ ಅಜ್ಜಿ ಶೇಕ್ಸ್ಪಿಯರ್ ಓದೋದು? ಇದಲ್ಲ ಅಜ್ಜಿಯಂದ್ರಿಗೆ ಗೊತ್ತಿರುವಂಥ ವಿಚಾರಗಳು ಬೇರೆಲ್ಲ ಇದೆ, ತುಂಬ ಇದೆ. ಶೇಕ್ಸ್ಪಿಯರಿಗೆ ಗೊತ್ತಿಲ್ಲದಂಥ ವಿಚಾರಗಳು ಅಜ್ಜಿಯಂದ್ರಿಗೆ ಗೊತ್ತಿದೆ. ಇದನ್ನು ನಾವು ಅದಕ್ಕೆ ಬೆಲೆ ಕೊಡಬೇಕು. ವಿ ಹ್ಯಾವ್ ಟು ಕೀಪ್ ದ್ಯಾಟ್ ಇನ್ ಮೈಂಡ್ ಆ್ಯಂಡ್ ರೆಸ್ಪೆಕ್ಟ್ ಅವರ್ ಫ್ಯಾಮಿಲೀಸ್. ಬಿ ವೆರಿ ಸ್ಟ್ರಾಂಗ್. For the students, let me say, please use the opportunities that the school provides to become strong, to make your foundation strong. Not just learning for the sake of the examination. What have I learned? ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದು ಯಾಕೆ ಹಾಗೆ ಅಂತ ಅರ್ಥ ಮಾಡಿಕೊಳ್ಬೇಕು. ಆಗ ಮಾತ್ರ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರಲಿಕ್ಕೆ ಸಾಧ್ಯ. ಮೇಕ್ ಯುವರ್ ಫೌಂಡೇಶನ್ ಸ್ಟ್ರಾಂಗ್. ಅದಕ್ಕೆ ಏನು ಬೇಕು? ಓದಬೇಕು. ಯು ಹ್ಯಾವ್ ಟು ರೀಡ್. ವಿದೌಟ್ ರೀಡಿಂಗ್ ನಥಿಂಗ್ ಹ್ಯಾಪನ್ಸ್. Let me tell you that. Without reading nothing happens. You have to read. ಓದಲೇಬೇಕು. ಓದಿದರೆ ಮಾತ್ರ ನಾವು ವಿ ಕ್ಯಾನ್ ಬಿಕಮ್ ಫುಲ್ಲಿ ರೌಂಡೆಡ್ ಪರ್ಸನಾಲಿಟೀಸ್ ಇನ್ ಅವರ್ ಲೈಫ್. ಇಲ್ಲದ್ರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆಯ ಪರ್ಸನಾಲಿಟಿ ಆಗಬೇಕಾದ್ರೆ ಓದುವಿಕೆ ಭಾಳ ಮುಖ್ಯ. ಉತ್ತಮವಾಗಿ ಒಂದು ಸಂಭಾಷಣೆ ನಡೆಸಬೇಕಾದ್ರೆ ಓದುವಿಕೆ ಭಾಳ ಮುಖ್ಯ. ಇಲ್ಲದ್ರೆ ಬರೋದಿಲ್ಲ, ಸುಮ್ಮನೆ ಯಾವುದೂ ಬರೋದಿಲ್ಲ. ಆದ ಕಾರಣ ಮಕ್ಕಳು, ದಿ ಸ್ಟೂಡೆಂಟ್ಸ್ ಹ್ಯಾವ್ ಟು ಸಿಟ್ ಡೌನ್ ಅಂಡ್ ರೀಡ್, ಅಂಡ್ ವೆನ್ ದೇ ರೀಡ್ ಟು ಅಂಡರ್ಸ್ಟ್ಯಾಂಡ್, ರೀಡ್ ಟು ಲರ್ನ್, ಥಿಂಕ್, ಆಸ್ಕ್ ಕ್ವೆಶ್ಚನ್ಸ್, ಲರ್ನ್, ಫೈಂಡ್ ಔಟ್ ಮೋರ್. ಈಗಿನ ಕಾಲದಲ್ಲಿ ಸ್ವಲ್ಪ ಸುಲಭ ಅದು. Because you have the internet. Make use of the internet very well. I don't know how many of you use mobile phones. Gopal Krishna Shetty ಮೊಬೈಲ್ ಫೋನ್ ವಿಷಯ ಮಾತಾಡಿದರು. ಖಂಡಿತ ಅದು ಒಳ್ಳೆಯ ಪಾಯಿಂಟೇ ಅದು. ಆದರೆ ನೀವು ಮೊಬೈಲ್ ಫೋನ್ ಉಪಯೋಗಿಸೋದಾದರೂ ಕೂಡ ಒಂದು 60% ಪ್ಲೀಸ್ ಯೂಸ್ ಇಟ್ ಫಾರ್ ಅಕಾಡೆಮಿಕ್ ಯೂಸಸ್ ಓನ್ಲಿ. ವಾಟ್ಸ್ಆ್ಯಪ್ ಗಿಟ್ಸ್ಆ್ಯಪ್ ಎಲ್ಲ ಇರ್ತದೆ, ಅದು ಬೇರೆ ವಿಷಯ. ಆದರೆ ಅಕಾಡೆಮಿಕ್ ಯೂಸಿಗೆ ನಿಮ್ಮ ಮೊಬೈಲ್ ಫೋನ್ಸನ್ನು ಉಪಯೋಗಿಸ್ಕೊಳ್ಳಿ. ಲೈಬ್ರರಿಗೆ ಹೋಗಿ, ಲೈಬ್ರರಿ ಓದಿ, ಪುಸ್ತಕ ಖರೀದಿಸಿ. ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಡೂ ಆಸ್ ಸ್ಟೂಡೆಂಟ್ಸ್. ಯು ಹ್ಯಾವ್ ಟು, ಬಿಕಾಸ್ ದ ಫ್ಯೂಚರ್ ಇಸ್ ಚಾಲೆಂಜಿಂಗ್. ಇಟ್ಸ್ ನಾಟ್ ಈಸಿ.
ಇಟ್ಸ್ ನಾಟ್ ಈಸಿ. ಈಗ ಶಾಲೆಯಲ್ಲಿ ಇರುವಾಗ ಗೊತ್ತಾಗೋದಿಲ್ಲ, ಎಲ್ಲ ಖುಷಿ ಖುಷಿಯಲ್ಲಿ ತೇಲಿಕೊಂಡು ನಾವು ಹೋಗ್ತೇವೆ. ಆದರೆ ಮುಂದಿನ ಲೋಕ ಕಷ್ಟದ ಲೋಕ, ಸುಲಭದ್ದಲ್ಲ. ಅದಕ್ಕೆ ನಾವು ಈಗಲೇ ತಯಾರಿ ಮಾಡಿಕೊಳ್ಬೇಕು. ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದ್ಯಾಟ್ ಚಾಲೆಂಜಿಂಗ್ ವರ್ಲ್ಡ್ ನೌ ಇಟ್ ಸೆಲ್ಫ್. ಇಟ್ಸ್ ನೆವರ್ ಟು ಲೇಟ್. You have to do that. So let me congratulate all the prize winners, but let me also compliment the students who have not won prizes. ಕೆಲವರಿಗೆ ನಮಗಿರುವ ಪ್ರೈಸ್ ಸಿಕ್ಕಲಿಲ್ಲ, ಪರವಾಗಿಲ್ಲ. ನೀವು ನಿಮ್ಮನ್ನೇ ಅಳೆಯುವಂಥದ್ದು, ಅಂದರೆ ನಿಮ್ಮನ್ನೇ ನೀವು ಮೆಷರ್ ಮಾಡಿಕೊಳ್ಳುವಂಥದ್ದು. ಫಾರ್ ಎವ್ರಿ ಸ್ಟೂಡೆಂಟ್ ಇನ್ನೊಬ್ಬ ಅಲ್ಲ ಮುಖ್ಯ, ನಾನೇ ಮುಖ್ಯ ಅಂದರೆ ನಾನು. ಫಾರ್ ಇನ್ಸ್ಟೆನ್ಸ್ ಲೆಟ್ ಮಿ ಗಿವ್ ಎನ್ ಎಕ್ಸಾಂಪಲ್. ಇವತ್ತೊಂದು ಭಾಷಣ ಇತ್ತು ನನಗೆ, ನಾನೊಂದು ಭಾಷಣ ಮಾಡಿದೆ. ಮುಂದಿನ ವರ್ಷ ನಾನೊಂದು ಭಾಷಣ ಮಾಡಿದೆ. ನನ್ನ ಮುಂದಿನ ವರ್ಷದ ಭಾಷಣ ಹೋದ ವರ್ಷದ ಭಾಷಣಕ್ಕಿಂತ ಉತ್ತಮವಾಗಿತ್ತೆ, ಅಷ್ಟಿದ್ರೆ ಸಾಕು. ಇನ್ನೊಬ್ಬನಕ್ಕಿಂತ ನಾನು ಉತ್ತಮವಾಗಿ ಭಾಷಣ ಮಾಡಿದೆ ಅಂತ ಬೇಡ. ಈ ಕಾಂಪಿಟೇಟಿವ್ ಸ್ಪಿರಿಟ್ ಬೇಡ, ಕಾಂಪಿಟೇಷನ್ ಬೇಡವೇ ಬೇಡ. ನಮ್ಮ ಜೊತೆ ಕಾಂಪಿಟೇಷನ್ ಇರಲಿ, ಬೇರೆಯವರ ಜೊತೆ ಕಾಂಪಿಟೇಷನ್ ಬೇಡ, ನಮ್ಮ ಜೊತೆ ಕಾಂಪಿಟೇಷನ್. ನಾನು ಹೋದ ಸರಿಗಿಂತ ಈ ಸರಿ ಚೆನ್ನಾಗಿ ಮಾಡಿದ್ದೇನೆ. ಹ್ಯಾವ್ ಐ ಡನ್ ಬೆಟರ್ ದೆನ್ ದ ಲಾಸ್ಟ್ ಟೈಮ್? ಎಸ್ ಅಂತ ಹೇಳಿದರೆ ಸಾಕು. ಹ್ಯಾವ್ ಯು ಡನ್ ಯುವರ್ ಬೆಸ್ಟ್? ಎಸ್ ಹೇಳಿದರೆ ಸಾಕು. ಇಟ್ ಈಸ್ ಇನಫ್. This is what matters, because that takes you very far in the long run. ಮತ್ತು ಮ್ಯಾನರ್ಸ್ ಭಾಳ ಮುಖ್ಯ. ನಾವು ಕೆಲವೊಮ್ಮೆ ಎಣಿಸ್ಬೋದು, ವಿ ಮೇ ಥಿಂಕ್ಸ್ ಫಾರ್ ಸ್ಟೂಡೆಂಟ್ಸ್, ಎತ್ತವರಿಗೂ ಕೂಡ ಮ್ಯಾನರ್ಸ್ ಭಾಳ ಮುಖ್ಯ. ನೀವೇನು ಮಾಡ್ಬೋದು, ಬೆಳಿಗ್ಗೆ ಮೀಟ್ ಆದಾಗ ಸ್ಮೈಲ್ ಮಾಡಿ. ಯು ಹ್ಯಾವ್ ಟು ಕಲ್ಟಿವೇಟ್. ನಮ್ಮ ಕೆಲವರಲ್ಲಿ ಇದ್ದೇವೆ, ಸ್ಮೈಲ್ ಮಾಡೋದು ಹೇಳಿದರೆ 1,000 ರೂಪಾಯಿ ಕೊಡಬೇಕಂತ ನಮ್ಮ ಭಾವನೆ. ನಾನು ಸ್ಮೈಲ್ ಮಾಡಿದರೆ ಬೇರೆಯವರಿಗೆ ನಾನು 1,000 ರೂಪಾಯಿ ಕೊಡಬೇಕು. ಆದ ಕಾರಣ ಯಾಕೆ ಸ್ಮೈಲ್ ಮಾಡೋದು? ಐ ಡೋಂಟ್ ಸ್ಮೈಲ್ ಅಟ್ ಆಲ್. ಗುಮ್ಮ ಥರ ಕೂತು ಬಿಡೋದು. ಯಾಕೆ? Why do we have to do that? Smile in the morning. Say good morning in the morning. Say thank you when somebody does something good for you. Say sorry when you are wrong. These are important things. ನಾವು ಹೇಳ್ಬೋದು ಇದು ಕೆಲವು ಒಂದು ರೀತಿಯ ಕಲಿಕೆ ಇದು ಅಂತ. ಇಲ್ಲ, ವೆರಿ ಇಂಪಾರ್ಟೆಂಟ್ ಫಾರ್ ಲೈಫ್. ಟು ಸೇ ಥ್ಯಾಂಕ್ ಯು, ಟು ಸೇ ಸಾರಿ, ಇದು ಬಹಳ ಮುಖ್ಯ. ಟು ಸೇ ಗುಡ್ ಮಾರ್ನಿಂಗ್, ಟು ಸೇ ಗುಡ್ ಈವ್ನಿಂಗ್, ಟು ಆಸ್ಕ್ ಹಲೋ ಹೌ ಆರ್ ಯು, ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ವೆರಿ ಇಂಪಾರ್ಟೆಂಟ್. ಜೆನ್ಯೂನ್ ಆಗಿ ಕೇಳಬೇಕು. ಯಾಕಂದರೆ ನಮ್ಮಲ್ಲಿ ನಮಸ್ಕಾರ ಮಾಡುವಾಗ ಹಾಗೆ ನನ್ನ ಹೃದಯ ನಿಮ್ಮ ಹೃದಯಕ್ಕೆ ನಮಸ್ಕರಿಸುತ್ತದೆ ಅಂತ ನಾವು ಹೇಳುವಂಥದ್ದು. ಇಟ್ ಈಸ್ ಮೈ ಸೋಲ್ ವಿಚ್ ಸೆಲ್ಯೂಟ್ಸ್ ದ ಸೋಲ್ ವಿತ್ ಇನ್ ಯು. ಇದರ ಅರ್ಥ ನಮಸ್ಕಾರ ಅಂತ. ಆದ ಕಾರಣ ಇಂತಹ ಮ್ಯಾನರ್ಸು ಕೂಡ ಕಲಿಬೇಕು ವಿದ್ಯಾರ್ಥಿಗಳು. ಹೆತ್ತವರು ವಿದ್ಯಾರ್ಥಿಗಳನ್ನು ಪೋಷಿಸಬೇಕು. ಟೀಚರ್ಸ್ಗಳು ಕೂಡ ಚೆನ್ನಾಗಿ ಓದಬೇಕು. ರೀಡಿಂಗ್ ಈಸ್ ನಾಟ್ ಜಸ್ಟ್ ಫಾರ್ ಸ್ಟೂಡೆಂಟ್ಸ್, ರೀಡಿಂಗ್ ಈಸ್ ಫಾರ್ ಟೀಚರ್ಸ್ ಆಲ್ಸೋ. ವೆರಿ ಇಂಪಾರ್ಟೆಂಟ್. ಮತ್ತು ಸ್ವಲ್ಪ ಪೇಷನ್ಸು ಬೇಕಾಗ್ತದೆ. ಕಷ್ಟ, ಸುಲಭಿಲ್ಲ. ಟೀಚರ್ ಆಗಿರುವಂಥದ್ದು ಸುಲಭದ ಕೆಲಸ ಅಲ್ಲ, ಕಷ್ಟದ ಕೆಲಸ. ವಿದ್ಯಾರ್ಥಿಗಳು ಬದಲಾಗ್ತಾರೆ. ನನ್ನ ಅಪ್ಪ ಒಂದು ಕತೆ ಹೇಳ್ತಾ ಇದ್ರು, ಬಾಸಲ್ ಮಿಷನ್ ಸ್ಕೂಲಲ್ಲಿ ಆದಂಥದ್ದು. ವಿದ್ಯಾರ್ಥಿ ಕಲಿತಾ ಇರಲಿಲ್ಲ, ಪೋಖರಿ ಇದ್ದ. ಟೀಚರು ಬ್ಲ್ಯಾಕ್ ಬೋರ್ಡಲ್ಲಿ ಬರೆಯುವಾಗ ಕಿಟಕಿಯಿಂದ ಹಾರಿ ತಾಜ್ ಮಹಲಿಗೆ ಹೋಗಿ ಕಾಪಿ ಕುಡ್ಕೊಂಡು ಬರುವಂಥದ್ದು. ಮತ್ತು ಹೀಗೆ ಎಣ್ಕಿ ಟೀಚರ್ ಮತ್ತೆ ಬ್ಲ್ಯಾಕ್ ಬೋರ್ಡ್ ಹತ್ರ ಹೋಗುವಾಗ ಹಾರಿ ಒಳಗೆ ಕೂತ್ಕೊಳ್ಳುವಂಥ ಕ್ರಮ. ಒಂದು ದಿವಸ ಸಿಕ್ಕಿಬಿದ್ದ. ಟೀಚರಿಗೆ ತುಂಬ ಕೋಪ ಬಂತು. ನೀನು ಹೀಗೆ ಮಾಡ್ತಾ ಇದ್ದೀಯ ಯಾವತ್ತು ಅಂತ. ಹೌದು ಅಂತ ಅಂದ. ಅದಕ್ಕೆ ಟೀಚರ್ ಹೇಳಿದರು, ಗೆಟ್ ಔಟ್, ಬಂದರಿಗೆ ಗೋಣಿ ಹೊರಲಿಕ್ಕೆ ಹೋಗ ಅಂತ ಹೇಳಿದರು. ಬಂದರಿಗೆ ಗೋಣಿ ಹೊರಲಿಕ್ಕೆ ಹೋಗ ನೀನು ಅಂತ ಹೇಳಿದರು. ಅದಕ್ಕೆ ವಿದ್ಯಾರ್ಥಿ ಹೇಳಿದಂತೆ, ಟೀಚರ್ ಒಂದು ಪ್ರಶ್ನೆ ಕೇಳ್ಬೋದ, ಒಂದು ಮಾತು? ಆಯ್ತು ಕೇಳ ಅಂತ ಹೇಳಿದ್ರು. ಅಲ್ಲ ಟೀಚರ್, ಗೋಣಿ ಹೊರಲಿಕ್ಕೆ ಒಬ್ಬರು ಸಾಲದು, ಇಬ್ಬರು ಬೇಕು, ನೀವು ಬರ್ತೀರಾ? ಸೊ ಆಗಲೇ ಕಾಲ ಬದಲಾಗಲಿಕ್ಕೆ ಪ್ರಾರಂಭ ಆಗಿದೆಯೇನೋ. ಆಗಲೇ ಕಾಲ ಬದಲಾಗಿದೆ. ಈಗಂತೂ ಕೇಳೋದು ಬೇಡ. ಇಂತಹ ಒಂದು ವಾತಾವರಣಗಳಲ್ಲಿ ಟೀಚರ್ಸ್ಗಳು ಕೆಲಸ ಮಾಡಬೇಕು. ಇದು ಕಷ್ಟದ್ದೇ ಕೆಲಸ, ಆದರೆ ಇಲ್ಲಿ ಟೀಚರ್ಸ್ಗಳು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದ ಕಾರಣ ಇದೇ ರೀತಿಯಲ್ಲಿ ಮುಂದೆ ಹೋಗಿ ಗೋಪಾಲಕೃಷ್ಣ ಶೆಟ್ಟರು ಒಂದು ಒಳ್ಳೆಯ ಕತೆ ಹೇಳಿದರು. ಇದು ಭಾಳ ಸಮರ್ಪಕವಾದ ಕತೆ. ಅದಕ್ಕೆ ಕೆಲವು ಉದಾಹರಣೆಗಳು ಇದೆ. 1993 ಯಶ್ಪಾಲ್ ಕಮಿಟಿ ಅಂತ ಇತ್ತು. ಯಶ್ಪಾಲ್ ಕಮಿಟಿ ಫಾರ್ ಲರ್ನಿಂಗ್ ವಿದೌಟ್ ಬರ್ಡನ್ ಅಂತ. ಲರ್ನಿಂಗ್ ವಿದೌಟ್ ಬರ್ಡನ್, ಹೊರೆ ಇಲ್ಲದೆ ಕಲಿಕೆ ಅಂತ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಕಮಿಟಿ ಮಾಡಿತ್ತು. ಅದಕ್ಕೆ ಪ್ರೊಫೆಸರ್ ಯಶ್ಪಾಲ್ ಅವರು ಸೈಂಟಿಸ್ಟು, UGC ಚೇರ್ಮನ್ ಆಗಿದ್ದರು, ಅವರ ಅಧ್ಯಕ್ಷರು. ಅದಕ್ಕೆ ಅದರಲ್ಲಿ ಒಂದು ಒಳ್ಳೆಯ ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ ಮಕ್ಕಳು ಎಲ್ಲಿ ಆಟ ಆಡುವುದು ಪ್ರಶ್ನೆ. ಶಾಲೆಯಲ್ಲಿ ಮಕ್ಕಳು ಎಲ್ಲಿ ಆಟ ಆಡೋದು? ಮಕ್ಕಳು ಪ್ಲೇ ಗ್ರೌಂಡ್ನಲ್ಲಿ ಆಟ ಆಡೋದು, ಇದು ಉತ್ತರ. ಒಬ್ಬ ವಿದ್ಯಾರ್ಥಿ ಹೇಳಿದ, ಮಕ್ಕಳು ಮಾರ್ಗದಲ್ಲಿ ಆಟ ಆಡ್ತಾರೆ ಅಂತ. ಅದು ತಪ್ಪ. ನೀವು ಹೇಳಿದ ಪಾಯಿಂಟ್ ಅದು, ಸೇಮ್ ಪಾಯಿಂಟ್ ಅದು ತಪ್ಪ. ಮಕ್ಕಳು ಮಾರ್ಗದಲ್ಲಿ ಆಟ ಆಡೋದು ಅಂತ. ಯಾಕಂದರೆ ಅನೇಕ ಶಾಲೆಗಳಿಗೆ ಕೆಲವು ತೊಡಕುಗಳಿರ್ತವೆ, ಅಥವಾ ಬೇರೆ ಪ್ಲೇ ಗ್ರೌಂಡಲ್ಲಿ ಹೋಗಿ ಆಟ ಆಡಬೇಕಾಗ್ತದೆ. ಸೊ ಸುನಿಲ್ ಗವಾಸ್ಕರ್ ಇಲ್ಲಿ ಬೊಂಬೈದು ಗಲ್ಲಿಯಲ್ಲೇ ಆಟ ಆಡಿ ಇಷ್ಟು ದೊಡ್ಡ ಕ್ರಿಕೆಟರ್ ಆದದ್ದು, ಹೌದಾ? ಹಾಂ, ಹಾಗಾದರೆ ಅದು ಸರಿ ಅಲ್ವಾ? ಸರಿ ಉತ್ತರವೇ ಅಲ್ವಾ?
ಆದ ಕಾರಣ ಇಂತಹ ಉತ್ತರಗಳನ್ನು ಕೂಡ ನಾವು ಒಪ್ಪಿಕೊಳ್ಬೇಕು. ಒಂದು ಗಂಟೆಯ ಚಿತ್ರ ಬಿಡಿಸಿ ಅಂತ ಹೇಳಿದ್ರಂತೆ ಟೀಚರ್. ಅಂದರೆ ಟೀಚರ್ ನಾಲೆಯಲ್ಲಿ ಗಂಟೆ 11 ಗಂಟೆ 10 ನಿಮಿಷ ಅಂತ, 11 ಗಂಟೆ 10 ನಿಮಿಷ ತೋರಿಸುವ ಗಂಟೆಯ ಚಿತ್ರ ಬಿಡಿಸುವ ಅಂತ. ಡ್ರಾ ಅ ಪಿಕ್ಚರ್ ಆಫ್ ಅ ಕ್ಲಾಕ್ ಶೋಯಿಂಗ್ 10 minutes past 11 ಅಂತ ಹೇಳಿದೆ. ಅವನೇನು ಮಾಡಿದ, ಒಂದು ಚೌಕಾಕಾರ ಮಾಡಿದ, ಅದರಲ್ಲಿ 11, 10 ಅಂತ ಬರೆದ, ಗಂಟೆ ಅಂತ ಹೇಳಿದ. ಇದು ತಪ್ಪು. ಯಾಕೆ ತಪ್ಪು? ಅದು ಡಿಜಿಟಲ್ ಕ್ಲಾಕ್ ಹಾಗೆ ಇರೋದು. ಈಗಿನ ಡಿಜಿಟಲ್ ಕ್ಲಾಕು 11, 10 ಅಂತ ತೋರಿಸ್ತದೆ ನಂಬರ್ಸಲ್ಲಿ. ಅದು ಹೀಗೆ ತೋರಿಸೋದಿಲ್ಲ, ಈಗ ಒಂದು 2 ಮುಳ್ಳು ಹಾಕಿ ತೋರಿಸುವಂಥದ್ದಿಲ್ಲ. ಈಗ ಕೆಲವು ಬದಲಾಗಿದೆ. ಅದು ಸರಿ ಉತ್ತರವೇ. ಆದ ಕಾರಣ ಟೀಚರ್ಸ್ಗಳು ಕೂಡ ಭಾಳ ಸೂಕ್ಷ್ಮದಲ್ಲಿ ಕೆಲಸ ಮಾಡುವಂಥದ್ದು ಭಾಳ ಮುಖ್ಯ. ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಕೂಡ ಕಲ್ಚರಲ್ ಅವೇರ್ನೆಸ್ ಭಾಳ ಮುಖ್ಯ. ಅಂತಹ ಅವೇರ್ನೆಸ್ ಈ ಶಾಲೆ ಕೊಡ್ತಾ ಇದೆ, ಈ ಟೀಚರ್ಸು ಕೂಡ ಶ್ರಮಿಸಿ ಕೊಡ್ತಾ ಇದ್ದಾರೆ. ಇದು ಭಾಳ ಮುಖ್ಯವಾದ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ, ಪೇರೆಂಟ್ಸಿಗೂ ಮತ್ತೆ ನನ್ನ ಶ್ಲಾಘನೆಯನ್ನು ಹೇಳುತ್ತಾ, ಯಾಕಂದರೆ ನೀವು ವಿದ್ಯಾರ್ಥಿಗಳನ್ನು ಇಲ್ಲಿ ಕಳಿಸಿದ್ದೀರಿ, ಅವರನ್ನು ಹುರಿದುಂಬಿಸ್ತಾ ಇದ್ದೀರಿ. The students should never forget the sacrifices that your parents have made. ಕೆಲವೊಮ್ಮೆ ಸುಲಭ ಕಾಣ್ತದೆ. ಪೇರೆಂಟ್ಸ್ ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಅವರ ಟೈಮಲ್ಲಿ ಅವರಿಗೆ ಗೊತ್ತು, ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅವರಿಗೆ ಗೊತ್ತು. ಕೆಲವೊಮ್ಮೆ ನಮಗೆ ಮೀಸೆ ಬಂದಾಗ ನಮಗೆ ಕೆಲವೊಮ್ಮೆ ಕಾಣ್ತದೆ ಅವ್ರಿಗೆ ಏನು ಗೊತ್ತಿಲ್ಲ, ಅವರಿಗೆ ಏನು ಮಾಡ್ತಾ ಇಲ್ಲ, ಇದೆಲ್ಲ ಮಾಡಬೇಕು, ನನಗೊಂದು ಐಫೋನ್ ಕೊಡಿ, ನಾನು ರಜೆಗೆ ಮನೆಗೆ ಬರಬೇಕಾದ್ರೆ ನನಗೆ ಅಂಡಮಾನ್ ಐಲ್ಯಾಂಡ್ಸಿಗೆ ಒಂದು ಹಾಲಿಡೇಗೆ ಕೊಂಡೋಗಿ, ಆಗ ಮಾತ್ರ ಬರ್ತೇನೆ. ಇದೆಲ್ಲ ಹೇಳುವಂಥ ಮಾತುಗಳು ಕೆಲವರು. ಇದು ತಪ್ಪು, ಇದು ತಪ್ಪು. ಪೇರೆಂಟ್ಸ್ ಎಷ್ಟೇ ಕನಿಷ್ಠವಾಗಿ ಜೀವನ ನಡೆಸಿದಾದರೂ ಕೂಡ ಅವರು ನಮ್ಮ ಪೇರೆಂಟ್ಸೇ, ನಮ್ಮ ಹೆತ್ತವರೇ. ಶಾಲೆಗೆ ಅವ್ರ ಜೊತೆ ಬರಲಿಕ್ಕೆ ಯಾವ ನಾಚಿಕೆ ಬೇಡ. ನನ್ನ ಪೇರೆಂಟ್ ಒಬ್ಬ ಕೂಲಿ ಅಂತ ಹೇಳಿದರೆ ಏನೂ ತಪ್ಪಿಲ್ಲ. ನನಗೆ ವಿದ್ಯಾರ್ಥಿಗಳು ನನ್ನ ಅಪ್ಪ ಕೂಲಿ, ನನ್ನ ಅಮ್ಮ ಮನೆಗಳಲ್ಲಿ ಕೆಲಸ ಮಾಡುವವಳು, ಅವರನ್ನು ಕರ್ಕೊಂಡು ಬಂದಿದ್ದೇನೆ ಹೇಳಿದರೆ ಶಾಬಾಸ್ ಅಂತ ಹೇಳ್ತಾನೆ. ತುಂಬ ಚಂದ ಕೆಲಸ, ತುಂಬ ಚಂದ. ಅಂತಹ ಪೇರೆಂಟ್ಸನ್ನು ಹಿಡ್ಕೊಂಡು ಬರಬೇಕು ಶಾಲೆಗೆ. ಅವರು ನಿಮ್ಮ ಪೇರೆಂಟ್ಸ್ ಅಂತ. ನಾನು ಏನಾಯ್ತು ಅದರಲ್ಲಿ? ನನ್ನ ತಂದೆ ಕೂಲಿ, ಏನಾಯಿತು? ಇಟ್ ಈಸ್ ಅ ವೆರಿ ಪ್ರೌಡ್ ಥಿಂಗ್. ಅಷ್ಟು ಕೂಲಿಯಾಗಿ ಕೂಡ ಅವರು ಧನ ಸಂಪತ್ತು ಒಟ್ಟು ಮಾಡಿಸಿ ನನಗೆ ಶಾಲೆಗೆ ಕಳಿಸಿದ್ದಾರೆ. ಶುಡ್ ಐ ನಾಟ್ ಬಿ ಗ್ರೇಟ್ಫುಲ್ ಆ್ಯಂಡ್ ಪ್ರೌಡ್ ಆಫ್ ಮೈ ಪೇರೆಂಟ್? ವೆರಿ ಇಂಪಾರ್ಟೆಂಟ್. ರವೀಂದ್ರ ಶೆಟ್ಟರು ಈಗಲೂ ಕೂಡ ಅವರ ಅಮ್ಮನನ್ನು ಕರ್ಕೊಂಡು ವೇದಿಕೆ ಮೇಲೆ ಇಟ್ಟು ಅವರು ನಮಸ್ಕರಿಸ್ತಾ ಇದ್ದಾರೆ ಅವರಿಗೆ. ಮತ್ತಿನ್ನೇನು ಬೇಕು? ಇಟ್ ಈಸ್ ಅ ಲಿವಿಂಗ್ ಮಾಡೆಲ್ ಆಫ್ ಹೌ ವಿ ಹ್ಯಾವ್ ಟು ಬಿ ರೆಸ್ಪೆಕ್ಟ್ಫುಲ್ ಟು ಅವರ್ ಪೇರೆಂಟ್ಸ್. ಅದ ಕಾರಣ ಇಷ್ಟೆಲ್ಲ ಹೇಳುತ್ತಾ ಇಲ್ಲಿ ಒಂದು ಬಂದದ್ದಕ್ಕೆ ಭಾಳ ಸಂತೋಷವನ್ನು ಹೇಳುತ್ತಾ, ತುಂಬ ನನ್ನ ಕೃತಜ್ಞತೆಯನ್ನು ನೀವು ನನ್ನನ್ನು ಇಲ್ಲಿ ಕರೆಸಿದ್ದೀರಿ, ಅದಕ್ಕೆ ನನ್ನ ಕೃತಜ್ಞತೆಯನ್ನು ಹೇಳುತ್ತಾ, ಈ ಒಂದು ವಿಶಿಷ್ಟವಾದ ವಾತಾವರಣವನ್ನು ಸೃಷ್ಟಿಸಿದ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ, ವಿರಮಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. We are very thankful to you, sir, for your valuable inspirational guidance to our parents, teachers and students. I think this year our president of the school elected an excellent thinker, educationist and a great scholar in this annual day stage program. Thank you sir. Now program will continue. Now it is the time to honor the highest scorer in SSLC examination in the year 2022-23. That report will read out by our assistant headmaster Mr. Ravi Kumar sir. Please come on the stage. I think winners, students, please get ready. This is the prize list of highest scorer in SSLC examination 2022-23. To all of you, now I am very proud and happy to announce the name of highest scorer in SSLC examination 2022-23. At first, general proficiency, Lavan Shettigar, he got 610 out of 625. Again, Muhammad Ashik, yes, also first, he got 610 out of 625. Both are also on the stage now. Dear students, we are already informed you. So those who have got the prizes, please come nearer to the stage.
proficiency, general proficiency second, Tahira Maliha. She got 581 out of 625. Tahira Maliha. Next, English, Mohammad Ashik AS. He got 120 out of 125. In Kannada subject, Ananya Ray, she got 100 out of 100. Hindi, Mohammad Ashik AS, he got 100 out of 100. Nas Lavan Shettigar, he got 97 out of 100. Science, Lavan Shettigar and Mohammad Ashik got 98 out of 100. Social Science, Mohammad Ashik AS, he got 100 out of 100. Thank you. Now, the announcement of the best outgoing student of the year 2023-24. Yes, dear all the students, you are waiting for this moment. This prize will go to, we are giving by considering the discipline and good in study, cultural activities and all the other activities. The prize will go to. Can you guess? It goes to Pratiksha of 10th year. Yes, she is a very disciplined student. Great applause. Very disciplined and good in study and good in cultural activities, and she is a good guide student and a humble and very helpful and always cheering. So rightly goes that prize to her. Thank you one and all. We will wind up the stage functions. Tahira Malihar ಪೇರೆಂಟ್ಸ್ ಯಾರು ಬಂದಿದ್ದಲ್ಲಿ ತಕೊಂಡು ಹೋಗ್ಬೋದು. ತಾಹಿರಾ ಮಲಿಹಾಸ್ ಪೇರೆಂಟ್ಸ್ ಬಂದಿದ್ದಲ್ಲಿ ಪ್ರೈಸ್ ತಕೊಂಡು ಹೋಗ್ಬೋದು. We will wind up the annual day stage program by the vote of thanks. I request the winner of this. Good evening, everyone. Let us be grateful to the people who make us happy. They are the charming gardeners who make us so blossom, says Marcel Proust. It has been such an honor to be a part of this wonderful event. I am glad to be standing here to express my vote of thanks. A special thanks to our President, Rotarian Professor Dr. H. Ravishankar Rao, formerly Professor of English in Mangalore University. Thank you, sir, for accepting our invite and for being present here with us today. Your speech has truly inspired us. Thank you. Now, I would like to thank you, our guest of honor, Mr. Professor Gopal Krishna Shetty, Dean of Canara PU College, Mangalore.
He has played a pivotal role in his field and he has graciously joined us to be celebrate this special occasion. Thank you so much, sir, for your wonderful words. A special mention to our respected President, Mr. K. Ravindra Shetty Ulidottu, sir, for being the unwavering dedication to creating an environment of growth. His visionary leadership and his diligent efforts has propelled our school to new height. Thank you, sir. Now, I would like to thank Srimati Ratnavati Shetty, ma'am, your tireless cooperation in all the programs for being with us and giving us your blessing. Thank you, ma'am. I would like to extend our sincere thanks to our secretary, ma'am, Mrs. Soumya R. Shetty, for encouraging us on this occasion. Thank you, ma'am. I also wish to express my gratitude to our headmistress, Mrs. Naeem Hamid, for giving an excellent coverage to this event. Thank you, ma'am. Now, expressing gratitude to those who work behind the scene, teachers, non-teaching staff, media members, light and sound system operators, parents and students for their wonderful presence and acknowledging the collective effort that contribute to the success of this school day. Each role plays a crucial part in creating a positive and enriching educational experience. Hope you all are having a pleasant evening with us today. Thank you, one and all. Thank you, ma'am. Before departure of our guest, last year's student of our SSLC batch, Taira Maliha. She got the prizes. I request our guest of honor, please honor her. ದಯವಿಟ್ಟು ಗಮನಿಸಿ, ನಮ್ಮ ವಿದ್ಯಾಸಂಸ್ಥೆಯ ಬಹಳ ಪ್ರೀತಿಯ ಪೋಷಕರಲ್ಲಿ ಒಬ್ಬರಾಗಿರುವಂಥ ಮತ್ತು ತುಂಬ ಸಿನ್ಸಿಯರ್ ಆಗಿ ಮತ್ತು ತುಂಬ ಆನೆಸ್ಟಿಯಾಗಿ ನಮ್ಮ ವಿದ್ಯಾಸಂಸ್ಥೆಯ ಜೊತೆಗೆ ಬಹಳ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ಅಚ್ಚುಮೆಚ್ಚಿನವರಾಗಿದ್ದು, ನಮ್ಮ ಇಲ್ಲಿ ನಡೆಯುವಂಥ ಎಲ್ಲ ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇರ್ಬೋದು, ಅದು ಎಲ್ಲ ಆ್ಯಕ್ಟಿವಿಟಿಯಲ್ಲಿ ಕೂಡ ನಮ್ಮೊಂದಿಗೆ ನಮ್ಮ ವಿದ್ಯಾಸಂಸ್ಥೆಯ ಶಿಕ್ಷಕರಿಗಿಂತ ಮೊದಲು ನಾವು ಯಾವುದು ರಜಾ ದಿನದಲ್ಲಿ ಯಾವುದಾದ್ರೂ ಸಾರ್ವಜನಿಕವಾಗಿ ನಡೆದಂಥ ಯಾವುದೇ ಈ ಸ್ಪೋರ್ಟ್ಸ್ ಕಾರ್ಯಕ್ರಮಗಳಲ್ಲಿ ನಮ್ಮ ಶಿಕ್ಷಕರ ಅನುಪಸ್ಥಿತಿಯಲ್ಲಿ ಕೂಡ ಅವರು ಮುಂದೆದ್ದು ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಹಳ ಗೌರವದಿಂದ ಅವರನ್ನು ಕಾಣ್ತಾರೆ. ಅದು ಬೇರೆ ಯಾರಲ್ಲ, ನಿಮ್ಮೆಲ್ಲರ ಪ್ರೀತಿಯ ವಿವೇಕಣ್ಣನಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಈ ವಾರ್ಷಿಕೋತ್ಸವದ ವೇದಿಕೆಯಲ್ಲಿ ಅವರಿಗೊಮ್ಮೆ ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತೇಳಿ ಬಯಸ್ತೇವೆ. ಬಹುಶಃ ಮಕ್ಕಳ ದೊಡ್ಡ ಮಟ್ಟದ ಚಪ್ಪಾಳೆ ಚೀರಾಟವೇ ಅವರ ಪ್ರೀತಿ, ಅವರಿಗೆ ತೋರಿಸುವಂಥ ಪ್ರೀತಿ ಕಾಣ್ತಾ ಇದೆ. ಒಬ್ಬ ಉತ್ತಮ ಪೋಷಕರಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ವಿವೇಕಣ್ಣ, ನಿಮ್ಮ ಸಹಕಾರ ನಮಗೆ ಮುಂದೆ ಇರಲಿ. ನಿಮಗೆ ಜನ್ಮವಿತ್ತಂಥ ಪೋಷಕರಿಗೆ ಕೂಡ ನಾವು ಮತ್ತು ನಿಮ್ಮ ಧರ್ಮಪತ್ನಿಯವರಿಗೆ ಕೂಡ ನಾವು ಅಭಿನಂದಿಸ್ತಾ ಇದ್ದೇವೆ. ನಿಮ್ಮ ಸಹಕಾರ ಇನ್ನು ಮುಂದೆಯೂ ನಮ್ಮ ಮೇಲಿರಲಿ ಅಂತೇಳಿ ನಾವು ಬಯಸ್ತೇವೆ. ವಿ ವಿಲ್ ವೈಂಡ್ ಅಪ್ ದ ಸ್ಟೇಜ್ ಫಂಕ್ಷನ್ಸ್. ನಾವು ದ ಕಲ್ಚರ್ ಪ್ರೋಗ್ರಾಮ್ ವಿಲ್ ಕಂಟಿನ್ಯೂ.
ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಜಾಲಕಟ್ಟೆ ಇದರ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಈ ಪರಿಸರದಲ್ಲಿ ಬಹಳ ಒಂದು ವಿಜೃಂಭಣೆಯಿಂದ ಆಚರಿಸುವುದು ನೋಡಿ ನಮಗೆ ಬಹಳ ಸಂತೋಷವಾಯಿತು. ನಮ್ಮ ಈ 3ನೇ ವಾರ್ಡ್ನಲ್ಲಿ ಬೆಳ್ಮ ಗ್ರಾಮ ಪಂಚಾಯತ್ನ 3ನೇ ವಾರ್ಡ್ನಲ್ಲಿ ಇಂಥ ಕಾರ್ಯಕ್ರಮವು ನಡೆಯುವಾಗ ನಮಗೆ ಬಹಳ ಸಂತೋಷದ ವಿಷಯ. ಈ ಸಂತೋಷದಿಂದ ನಮ್ಮ ಮಕ್ಕಳಿಗೆ ವಿದ್ಯೆ ಕಲಿಸಿಕೊಟ್ಟಂತಹ ನಮ್ಮ ಶಿಕ್ಷಕ ವೃಂದದವರಿಗೂ ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿಗೂ ನಾವು ಈ ಸಂದರ್ಭದಲ್ಲಿ ಗೌರವಿಸಬೇಕೆಂಬ ಒಂದು ಮನೋಭಾವವನ್ನು ಇಟ್ಟುಕೊಂಡು ನಿನ್ನೆ ಸರ್ ಹತ್ರ ಕೇಳಿದ್ದಕ್ಕೆ ಅವರೊಂದು ನಮಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಾವು ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ ಸಂಸ್ಥಾಪಕರಾದ ನಮ್ಮ ಅಧ್ಯಕ್ಷರಾದಂಥ ಸರ್ ಅವರನ್ನು ಈ ಸಂದರ್ಭದಲ್ಲಿ, ಅದೇ ರೀತಿ ನಮ್ಮ ಶಾಲೆಯ ಉಪಾಧ್ಯಾಯರನ್ನು ಹಾಗೂ ಅದೇ ರೀತಿ ನಮ್ಮ ಶಾಲೆಯ ಟ್ರಸ್ಟಿ ಕಾರ್ಯದರ್ಶಿಯಾದಂಥ ಸೌಮ್ಯ ಮೇಡಮ್ರನ್ನು ಎಲ್ಲ ಶಿಕ್ಷಕರನ್ನು ಈ ಸಂದರ್ಭದಲ್ಲಿ ನಾವು ಒಂದು ಸ್ಮರಣೆಯನ್ನು ಕೊಟ್ಟು ಅವರನ್ನು ಹೃದಯಪೂರ್ವಕವಾಗಿ ನಮ್ಮ ಒಂದು ಸಂತೋಷದಿಂದ ಅವರಿಗೊಂದು ಸ್ಮರಣೆ ಕೊಡಬೇಕೆಂದು ಭಾವಿಸಿದ್ದೇನೆ. ಈಗ ಕೊಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ.
ಆತ್ಮೀಯ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ಪೋಷಕರೇ, ಈ ಗ್ರಾಮದ ಬೇರೆ ಬೇರೆ ಕಡೆಗಳಿಂದ ಬಂದಿರತಕ್ಕಂಥ ನಮ್ಮ ಎಲ್ಲ ಸಜ್ಜನ ಬಂಧುಗಳೇ, ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳೇ, ಇದೊಂದು ಅವಿಸ್ಮರಣೀಯ ಘಟನೆ ಅಂತ ನಾನಾದರೂ ಭಾವಿಸ್ತೇನೆ. ಯಾಕೆಂತ ಹೇಳಿದರೆ, ಒಂದು ವಿದ್ಯಾಸಂಸ್ಥೆಯು ತಮ್ಮ ಕೆಲಸವನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಊರಿನ ನಾಗರಿಕರು, ಅದರಲ್ಲೂ ಕೂಡ ನಮ್ಮ ಈ ವಾರ್ಡಿನ 3ನೇ ವಾರ್ಡಿನ ಬೆಲ್ಮ ಪಂಚಾಯತಿನ ಗೌರವಾನ್ವಿತ ಸದಸ್ಯರಾದಂತಹ ಇಬ್ರಾಹಿಂ ಬದ್ಯಾರ್ ಮತ್ತು ಮೊಹಮ್ಮದ್ ಹನೀಫ್ ರವರು ಇಬ್ಬರು ಸೇರಿ ನನಗೆ ನಿನ್ನೆ ಫೋನ್ ಮಾಡಿ, ಸರ್ ಹೀಗೆ ನಾನು ಯಾಕೆ ಅಂತ ಕೇಳಿದೆ. ಅದಕ್ಕೆ ಇಲ್ಲ ಸರ್, ಅದು ನಮ್ಮದೊಂದು ಮಾಡಬೇಕು ಅಂತ ಉಂಟು, ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ದಾರೆ, ನಮ್ಮ ರಮೀಜ್ ಮತ್ತು ಅವರ ತಂಡದವರು ಆ ಮಕ್ಕಳು ಕೂಡ ಭಾಳ ಪ್ರೀತಿಯ ನಮ್ಮ ಈ ವಿದ್ಯಾಸಂಸ್ಥೆಯ ಪ್ರತಿಭಾನ್ವಿತ ಮಕ್ಕಳು ಕೂಡ ಅವರು ಇಲ್ಲಿ ಕಲಿತು ಬೇರೆ ಬೇರೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳನ್ನ ಮಾಡುತ್ತಿರುವವರು ಇಬ್ರಾಹಿಂ ಬದ್ಯಾರ್ ಮತ್ತು ಮೊಹಮ್ಮದ್ ಹನೀಫ್ ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ನನ್ನ ತಾಯಿ ಮುಂದುಗಡೆ ಕೂತಿದ್ದಾರೆ. ನನಗೆ ಸಾರ್ಥಕ್ಯ ಅಂತ ಅನಿಸ್ತದೆ. 23 ವರ್ಷಗಳ ಈ ಒಂದು ಸುದೀರ್ಘ ಈ ಶಿಕ್ಷಣ ಸಂಸ್ಥೆ ನಡೆಸುತ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಮಾನ್ಯರು ನಮ್ಮನ್ನು ಗೌರವಿಸಿರುವುದು ನಮ್ಮ ಸಂಸ್ಥೆಗೆ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ವಿದ್ಯಾರ್ಥಿಗಳ ಪೋಷಕರಿಗೆ ಎಲ್ಲರಿಗೂ ಕೂಡ ಇದು ಬಹಳ ಸಂತೋಷ ತಂದಿದೆ ಅಂತ ನಾನಾದರೂ ಭಾವಿಸ್ತೇನೆ. ಇವರಿಗೆಲ್ಲರಿಗೂ ಕೂಡ ಭಗವಂತನು ಆಯುಷ್ಯ ಆರೋಗ್ಯ ಕರುಣಿಸಲಿ. ನಮಗೂ ಕೂಡ ಒಂದು ಸ್ಫೂರ್ತಿ ಬಂದಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನಷ್ಟು ಕೆಲಸ ಮಾಡುವ ಅಂತೇಳಿ. ನಿಮ್ಗೆಲ್ಲರಿಗೂ ಕೂಡ ಹಾರ್ದಿಕವಾದ ಅಭಿನಂದನೆಗಳನ್ನು. ಅದರ ಜೊತೆಗೆ ನಾನು ಯಾವತ್ತೂ ಹೇಳಿಕ್ಕಿದೆ, ನಮ್ಮ ಶಿಕ್ಷಕರು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದು ಕುಟುಂಬದ ರೀತಿಯಲ್ಲಿ ಕೆಲಸ ಮಾಡುವವರು. ಇಡೀ ಒಂದು ಕುಟುಂಬವನ್ನು ಸನ್ಮಾನಿಸಿದ ರೀತಿ ನನಗೆ ಅನುಭವ ಆಗ್ತದೆ ಅಂತ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಈ ಅವಕಾಶಕ್ಕಾಗಿ ವಂದಿಸುತ್ತಾ ಇಬ್ಬರಿಗೂ ಕೂಡ ಮತ್ತೊಮ್ಮೆ ಹಾರ್ದಿಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.